ಅಗ್ರಿಗೋಲ್ಡ್ ತ್ರಿಶಂಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ವೀಕ್ಷಕರು, ಈಗಾಗಲೇ ನೀವು ಗಮನಿಸಬಹುದು, ಬಹಳಷ್ಟು ಮಹಿಳೆಯರು ಕೂಡ ತನ್ನ ದಿನಬಳಕೆಗೆ ನೀಡಿದಂತಹ ಹಣಗಳಾಗಿರ್ಬೋದು ಅಥವಾ ಇತರ ಹಣಗಳನ್ನು ಕೂಡಿಟ್ಟ ಹಣವನ್ನು ಒಂದು ಕಡೆಯಲ್ಲಿ ಜೋಪಾನವಾಗಿ ಇಡಬೇಕು ಅನ್ನುವ ದೃಷ್ಟಿಯಲ್ಲಿ ಒಂದು ಕಡೆಯಲ್ಲಿ ಅಗ್ರಿಗೋಲ್ಡ್ಗೆ ಹೂಡಿಕೆ ಮಾಡಿದ್ರು. ಆದರೆ ಇದೀಗಿನ ದಿನಗಳಲ್ಲಿ ಅದು ಕೂಡ ಅಕಾಲಿಕವಾಗಿ ಎಲ್ಲಿ ತಪ್ಪಿ ಹೋಗುತ್ತಾ ಅನ್ನುವಂಥ ತ್ರಿಶಂಕು ಸ್ಥಿತಿಯಲ್ಲಿ ಒಂದು ಕಡೆಯಲ್ಲಿ ಹೋರಾಟ ಕೂಡ ನಡೆಯಿತು. ಆದರೆ ಹೋರಾಟದ ಡೆಡ್ ಎಂಡ್ ಏನು ಸಿಕ್ತು ಅನ್ನುವಂಥದ್ದು ಕೂಡ ಕೆಲವರಿಗೆ ಅದರ ಇನ್ನೂ ಮಾಹಿತಿ ಕೂಡ ಲಭ್ಯ ಆಗ್ಲಿಕ್ಕಿರ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಮತ್ತೊಮ್ಮೆ ಅದರ ವಿರುದ್ಧ ಹೋರಾಟ ಮಾಡಿದವರು ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರದ ಆದೇಶ ಏನಿದೆ, ಹೈಕೋರ್ಟ್ ಆದೇಶ ಏನಿದೆ, ಅದಕ್ಕೆ ಮಾನ್ಯತೆಯನ್ನು ಸಿಗುವಂತ ಸಾಧ್ಯತೆಗಳಿದೆ. ಒಂದು ಕಡೆಯಲ್ಲಿ ಅಗ್ರಿಗೋಲ್ಡ್ನಲ್ಲಿ ತೊಡಗಿಸಿಕೊಂಡಂಥವರು ಮತ್ತೊಮ್ಮೆ ಹಣವನ್ನು ಹಿಂದೆ ಪಡ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಬಹಳಷ್ಟು ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಹೋರಾಟ ಸಮಿತಿಯ ಸದಸ್ಯರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇವತ್ತು ಜಿಲ್ಲಾ ಭಾರತೀಯ ಮಧುರ ಸಂಘದ ಅಧ್ಯಕ್ಷರು ಹಾಗೆಯೇ ಅಗ್ರಿಗೋಲ್ಡ್ ಗ್ರಾಹಕರ ವಿತರಕರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆದಂತ ನಾರಾಯಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗೇನೆ VN ರಾಜನ್ ಅವರು ಇದ್ದಾರೆ, ಜನರಲ್ ಸೆಕ್ರೆಟರಿ ಹಿತರಕ್ಷಣಾ ಹಾಗೇನೆ ಅಗ್ರಿಗೋಲ್ಡಿನ ಏನು ವಿರೋಧವಾಗಿ ಹೋರಾಟ ಏನು ಮಾಡಿಸ್ತಾ ಇದ್ದಾರೆ ಅದರ ಸೆಕ್ರೆಟರಿ ಆಗಿದ್ದಾರೆ ವಿ ರಾಜನ್ ಅವರು. ಕಾರ್ಯಕ್ರಮದಲ್ಲಿ ಇಬ್ಬರಿಗೂ ಸ್ವಾಗತ. ಎಸ್, ಈಗಾಗಲೇ ಬಹಳಷ್ಟು ಮಹಿಳೆಯರು ಕೂಡ ಇದರಲ್ಲಿ ತೊಡಗಿಸಿಕೊಂಡಿದ್ರು. ಏನೇ ಆಗಿರ್ಬೋದು, ಪುರುಷರು ಇವತ್ತು ದುಡ್ಡು ತರ್ತಾರೆ, ಅದು ಮನೆ ಕೆಲಸ ಆಗಿರ್ಬೋದು, ಈ ತರಕ್ಕೆ ಏನು ಯೂಸ್ ಮಾಡ್ಲಿಕ್ಕೆ ಅಂತ ಹಣ ಕೊಡ್ತಾರೆ, ಪಾಕೆಟ್ ಮನಿ ಅಂತ ರೀತಿಯಲ್ಲಿ ಕೊಡುವಂಥದ್ದು, ಅದು ಎಲ್ಲೋ ಶೇಖರಿಸಿಟ್ಟು ಒಂದಷ್ಟು ಅಗ್ರಿಗೋಲ್ಡ್ಗೆ ತೊಡಗಿಸಿದಂಥವ್ರು ತುಂಬಾ ಜನ ಮಹಿಳೆಯರು ಇದ್ದಾರೆ. ಇವತ್ತು ಅಗ್ರಿಗೋಲ್ಡಿನಲ್ಲಿ ಬಹುಪಾಲು ಯಾರ್ದು ಅಂತ ಹೇಳಿದ್ರೆ ಮಹಿಳೆಯರದು ಅಂತ ಹೇಳ್ಬಹುದು. ಎಸ್, ಒಂದು ಕಡೆಯಲ್ಲಿ ಅವರು ಅಸಹಾಯಕತರು, ಒಂದು ಕಡೆಯಲ್ಲಿ ಯಾಕಂದ್ರೆ ಪುರುಷರಾದ್ರೂ ಹೋರಾಟ ಮಾಡ್ಬೋದು, ಅದರ ವಿರುದ್ಧವಾಗಿ ಧ್ವನಿ ಎತ್ತಬಹುದು, ಮಾಡ್ಬೋದಿತ್ತು. ಆದ್ರೆ ಹೆಂಗಸರು ಹೆಚ್ಚಾಗಿರೋದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ಇದನ್ನು ದುರ್ಬಳಕೆ ಮಾಡ್ಲಿಕ್ಕೆ ಹೋಯ್ತಾ ಕಂಪನಿ ಅಂತ. ಹೌದು, ಈ ಅಗ್ರಿಗೋಲ್ಡು ಮೊದಲು ಬಹಳ ಚೆನ್ನಾಗಿ ನಡೀತಾ ಇತ್ತು. ಒಳ್ಳೆಯ ಆಕರ್ಷಕ ಬಡ್ಡಿಯನ್ನು ಕೊಡ್ತಾಯಿದ್ರು. ಗ್ರೂಪ್ ಆಫ್ ಕಂಪನಿ ತುಂಬ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಚಟುವಟಿಕೆಯಿಂದ ಇದ್ದರು. ಆದರೆ 2015ನೇ ಇಸ್ವಿ ಬಂದಾಗ ಅದೇನೋ ತೆಲಂಗಾಣ ಮತ್ತು ಹೈದರಾಬಾದ್ ಅಂತ ರಾಜ್ಯಗಳು ವಿಂಗಡಣೆ ಆಗುವ ಸಮಯದಲ್ಲಿ ಕೆಲವು ಅವರ ಹೈದರಾಬಾದಿನಲ್ಲಿರುವ ಆಫೀಸ್ಗಳು ಮುಚ್ಚೋಯಿತು. ಅದೊಂದು ಕಾರಣ. ಆದರೆ ಮೊದಲೇನು ಕಾರಣ ಅಂದರೆ ಆ ಡೈರೆಕ್ಟ್ಗಳಿಗೆ ಸ್ವಲ್ಪ ದುರಾಸೆ ಉಂಟಾಗಿ ಅಗ್ರಿಗೋಲ್ಡಿನ ಏನು ಡೆಪಾಸಿಟನ್ನು ಕಲೆಕ್ಟ್ ಮಾಡಿದರು ಅದನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಲಿಕ್ಕೆ ಹತ್ತಿದ್ರು. ಅದರಿಂದ ಜಾಸ್ತಿ ಪ್ರಾಫಿಟ್ ತಗೊಳ್ಬೇಕಂತ ದುರಾಸೆ ಹುಟ್ಟಿಕೊಂಡಿತ್ತು. ಅದರಿಂದಾಗಿ ಈ ಹಣ ಎಲ್ಲ ಬ್ಲಾಕ್ ಆಯಿತು. ಹಾಗಾದ್ರೆ ತಾವು ಹೇಳ್ತಿರೋ ಒಂದು ದುರಾಸೆ ಈ ಒಂದು ಸ್ಥಿತಿಗೆ ಕಾರಣ. ಖಂಡಿತವಾಗಿ ಅದಕ್ಕೆ ನೀವು ಹೇಳಿದ್ರಿ ಡೈರೆಕ್ಟರ್ಗಳು ಬೇರೆ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಾವ ವಿಚಾರದಲ್ಲೆಲ್ಲ ತೊಡಗಿಸಿಕೊಂಡಿದ್ದಾರೆ? ಈ ಅಗ್ರಿಗೋಲ್ಡ್ ಏನ್ ಮಾಡಿದೆ ಅಂದ್ರೆ ಡೆಪಾಸಿಟ್ ಆದ ಹಣವನ್ನು ಕನ್ಸ್ಟ್ರಕ್ಷನ್ ವರ್ಕಿಗೆ ಡೈವರ್ಟ್ ಮಾಡಿದ್ರು. ಅದು ಡೈವರ್ಟ್ ಮಾಡಿ ಏನಾಯ್ತು, ಆ ಕನ್ಸ್ಟ್ರಕ್ಷನ್ ವರ್ಕ್ ಅರ್ಧಕ್ಕೆ ನಿಂತೋಯ್ತು. ಫಾರ್ ಎಕ್ಸಾಂಪಲು ಹೈದರಾಬಾದಲ್ಲಿ ಧಕ್ಕೆದು ನಿರ್ಮಾಣದ ಇದನ್ನು ಕಾಂಟ್ರಾಕ್ಟ್ ತೆಗೆದುಕೊಂಡು ಅದಕ್ಕೆ ಹಣವನ್ನು ವಿನಿಯೋಗಿಸಿದರು. ಈ ಮಧ್ಯ ಆಂಧ್ರ ಮತ್ತು ತೆಲಂಗಾಣ ಅಂತ ಒಂದು ಚಳವಳಿ ಪ್ರಾರಂಭ ಆಯಿತು, ಬಂದಾಯಿತು. ಒಂದು 60 ದಿವಸ ಆಂಧ್ರ ತೆಲಂಗಾಣ ಬಂದಾಗಿ ಎಲ್ಲ ಕೆಲಸಗಳು ನಿಂತು ಹೋದಾಗ ಯಾವುದು ಆ ಬ್ರಾಂಚಸ್ ಇತ್ತು ಸುಮಾರು ದಿನಕ್ಕೆ 1 ಕೋಟಿಯಿಂದ 2 ಕೋಟಿ ತನಕ ಹಣ ಕಲೆಕ್ಟ್ ಆಗಿತ್ತು, ಅದು ಬಂದಾಯಿತು. ಅದು ಬಂದಾಗಿ ಸುಮಾರು 720 ಕೋಟಿ ಕೊರತೆ ಉಂಟಾದ ತಕ್ಷಣ ಯಾರ್ದು ಹಣ ಡ್ಯೂ ಆಯಿತು ಅವರಿಗೆ ಕೊಡಲಿಕ್ಕೆ ಇವತ್ತು ಹಣ ಇಲ್ಲದೆ ಹೋಯಿತು. ಹೀಗೆ ಅದು ಚೈನ್ ಆಕ್ಷನ್ ಆಯಿತು. ಜನಗಳಿಗೆ ಹೆದರಿಕೆ ಪ್ರಾರಂಭ ಆಯಿತು. ಯಾರು ಕಟ್ಟುವವರಿದ್ದರು ಅವ್ರು ಕಟ್ಟುವುದನ್ನು ಬಂದ್ ಮಾಡಿದರು. ಎಸ್, ವಿರಾಜನ್ ಅವರೇ, ಈಗಾಗಲೇ ನೀವು ಗಮನಿಸಬಹುದು 25 ವರ್ಷದಿಂದ ಅಗ್ರಿಗೋಲ್ಡ್ ಒಂದು ಅದರದೇ ಆದಂತ ಕೆಲಸವನ್ನು ಮಾಡ್ತಲೇ ಇದೆ. ಆದ್ರೆ ಏಕಾಏಕಿಯಾಗಿ ಈ ಒಂದು ಎಲ್ಲ ಸ್ಥಿತಿಯಲ್ಲೂ ಕೂಡ ಬಲಾಢ್ಯವಾಗಿದೆ. ಅಗ್ರಿಗೋಲ್ಡ್ ಒಂದು ಉತ್ತಮ ಸಂಸ್ಥೆ ಅಂತ ಹೆಸರು ಬರ್ತಾ ಇರುವಾಗಲೇ ಈ ಒಂದು ಹೊಡೆತ ಬಿದ್ದಿರುವಂತದ್ದು ಹೇಗೆ ಅನಿಸ್ತಾ ಇತ್ತು? ಯಾಕಂದ್ರೆ ಮಹಿಳೆಯರು ಒಂದು ಕಡೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡವರು, ಪುರುಷರು ಅಷ್ಟು ಇದಕ್ಕೆಲ್ಲ ಆ ಸ್ಕೀಮ್ ಅಂತ ಕೂಡಲೇ ಒಂದು ಸ್ಟೆಪ್ ಹಿಂದೆ ಸರಿಯುವವರು ಅಂತ ಇರುವುದು. ಯಾಕಂದ್ರೆ ನಾವು ಅದರಲ್ಲಿ ನಂಬಿಕೆ ಇಡುವುದೇ ಕಡಿಮೆ, ಯಾಕಂದ್ರೆ ಬೋಗಸ್ ಅನ್ನುವಂಥದ್ದು ಹೆಚ್ಚಿನ ತಾಂಡವಾಡ್ತಾ ಇದೆ. ಅದರಲ್ಲೂ ಅಗ್ರಿಗೋಲ್ಡ್ ಈ ಮಹಿಳೆಯರೇ ಹೆಚ್ಚಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? 25 ವರ್ಷದಲ್ಲಿ ನಂಬಿಕೆ ಇರುವಂತಹ ಸಂಸ್ಥೆಗಳನ್ನು ನೀನು ಯಾವ ರೀತಿಯಲ್ಲಿ ನಂಬಬಹುದು ಹಾಗಾದ್ರೆ ಅಂತ? ಖಂಡಿತ ನೀವು ಹೇಳಿದಲ್ಲಿ ಸುಮಾರು 70% ಮಹಿಳೆಯರೇ ಇರುವುದು. ಇವತ್ತು ಅವರಿಗೆ
ಗ್ರಾಹಕರಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ನೀನು ಹಣ ಕೊಡು, ಯಾರು ಕಂಪನಿಯನ್ನು ನೋಡಿ ಹಣ ಕಟ್ಟಿಲ್ಲ, ನೀನು ಹಣ ಕೊಡು, ನಿನ್ನ ಕೈಯಿಂದ ಕೊಡು, ನಾನು ನಿನ್ನನ್ನು ನೋಡಿ ಹಣ ಕೊಟ್ಟಿದ್ದು. ಏಜೆಂಟ್ಗಳನ್ನೇ ಹಿಡಿತಾರೆ, ಆಯ್ಕೆ ಮಾಡಿರ್ತಾರೆ, ಒಳ್ಳೆ ಹೆಸರಿರುವಂತ ನಂಬಲಾರುವಂತ ವ್ಯಕ್ತಿಯನ್ನೇ ಆಯ್ಕೆ ಮಾಡಿರ್ತಾರೆ. ಅದಕ್ಕೆ ಬೇಕಾಗಿ ಅವರು ಕಸ್ಟಮರ್ ಏಜೆಂಟನ್ನೇ ಹಿಡಿತಾರೆ. ನಿಜವಾಗಿ ಇದು ನಮಗೆ ತುಂಬಾ ನೋವನ್ನು ತಂದಿದೆ ನೀವು ಹೇಳಿದ ಹಾಗೆ. ಯಾಕೆಂದ್ರೆ ಇದರಲ್ಲಿ ಮಾನಸಿಕವಾಗಿ ಒತ್ತಡ ಹೈಯೆಸ್ಟ್ ಒತ್ತಡ ಇರುವುದೇ ಮಹಿಳೆಯರ ಮೇಲೆ. ಅದಕ್ಕೆ ಬೇಕಾಗಿ ನಾವು ಈ ಹೋರಾಟದ ಮುಖಾಂತರ ಇವರಿಗೊಂದು ಪ್ರತಿನಿಧಿಗಳಿಗೂ ಮತ್ತು ಗ್ರಾಹಕರಿಗೂ ಒಂದು ನ್ಯಾಯ ಸಿಕ್ಕಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. 30 ಜಿಲ್ಲೆಯಲ್ಲಿ ಕೂಡ ನಾವು ಈ ಹೋರಾಟವನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಈಗ ಕೋರ್ಟಲ್ಲಿ ನಾವು ದಾವೆ ಹೂಡಿದ್ದರಿಂದ ಇವತ್ತು ಕಂಪನಿದು ಎಷ್ಟು ಆಸ್ತಿ, ಯಾರು ಡೈರೆಕ್ಟರ್ ಮೇಲೆ ಬೇನಾಮಿ ಆಸ್ತಿ ಇದೆ, ಎಲ್ಲಿ ಇದೆ ಎಲ್ಲ ಇವತ್ತು ನಾವು PL 93/15 ಮೂಲಕ ಗೊತ್ತಾಯಿತು. ಇಲ್ಲದ್ರೆ ಗೊತ್ತಾಗ್ತಿರ್ಲಿಲ್ಲ. ನಿಜವಾಗಿ ನಾವು ಕೇಸ್ ಮಾಡಿದ್ದು. ಈಗ ಡೈರೆಕ್ಟರ್ಗಳು ಹೇಳ್ತಾರೆ ಕೋರ್ಟಲ್ಲಿದೆ ಅಂತೇಳಿ. ಈ ಕೋರ್ಟಲ್ಲಿ ಹಾಕಲಿಕ್ಕೆ ಕಾರಣಕರ್ತರು ಯಾರು? ಇದೇ ಏಜೆಂಟ್ಗಳು ಸೇರಿ ಹಾಕಿದ್ದು. ಇವತ್ತು ಡೈರೆಕ್ಟರ್ಗಳು ಏನು ಮಾಡ್ತಾರೆ, ಈ ಏಜೆಂಟ್ಗಳು ಕೇಳಿದ ಕೂಡಲೇ ಕೋರ್ಟಿಂದ ಬರುತ್ತೆ ಅಂತ ಹೇಳ್ತದೆ. ಕೋರ್ಟಿಗೆ ಕೇಸ್ ಹಾಕಿದರೆ ನೋಡಿ, ಈಗ COD ಅವರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ COD ಅವರು ಅವರಿಗೆ ಸರಿಯಾದ ಪ್ರೋತ್ಸಾಹ ಕೊಟ್ಟರೆ ಅವರು ಇಷ್ಟು ತಡ ಆಗ್ತಿರ್ಲಿಲ್ಲ. ಖಂಡಿತ ಇದು ಬೇಗ ಸೋಲಾಗುತ್ತಿತ್ತು. ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಡೈರೆಕ್ಟರ್ಗಳಿಗೆ ಮ್ಯಾನೇಜ್ಮೆಂಟಿಂದ ಏನೋ ಬಿಸ್ಕೆಟ್ ಬಿಸಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಅವರು ಲಾಸ್ಟ್ ಟೈಮಲ್ಲಿ ಅಧ್ಯಕ್ಷರಿಗೆ ಹೇಳಿದರು, ಹೇಗೆ ಹಣ ಇದಾಯ್ತು ಅಂತ ಒಂದು ಪ್ರಶ್ನೆ ನೀವು ಕೇಳಿದರು. ಖಂಡಿತ ಈ ಲಾಸ್ಟ್ ಟೈಮಲ್ಲಿ ಆಫೀಸ್ ಬಂದಾಗುವ ಟೈಮಲ್ಲಿ ಈ ಹಣ ಕಟ್ಟಿದನ್ನು ಇವರು ಏನು ಮಾಡಿದರು, ಬೇನಾಮಿ ಆಸ್ತಿಯನ್ನು ಮಾಡಿಕೊಂಡವರು. ನಮ್ಮ ಕರ್ನಾಟಕದ 12 ಜನ ಡೈರೆಕ್ಟರ್ಗಳು ಇದಕ್ಕೆ ಇನ್ವಾಲ್ವ್. ಮೇನ್ ಅಂತ ಹೇಳಿದರೆ ಶ್ರೀನಿವಾಸ್ ರೆಡ್ಡಿ ಇದಕ್ಕೆ ಇನ್ವಾಲ್ವ್. ಅವ ಈ ಬಿಸ್ನೆಸ್ಸನ್ನು ಕರ್ನಾಟಕ ತಂದದ್ದು. ನಾವಿಲ್ಲಿ ಕರ್ನಾಟಕದಲ್ಲಿ ಇದ್ದುಕೊಂಡು ನಾವು ಆಂಧ್ರದ ಬಿಸ್ನೆಸ್ ಮಾಡುದು ಅಂತ ಹೇಳಿದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಏನೋ ತಪ್ಪೇನೋ ಒಂದು ಇದು ಆಯ್ತು ಅಲ್ಲ. ಒಂದು ಕಡೆಯಲ್ಲಿ ತಪ್ಪುವುದು ಅಂತಲೇ 25 ವರ್ಷದಿಂದ ಕಾಲಚಲಿತವಾಗಿದೆ. 1-2 ವರ್ಷದಲ್ಲಿ ಆದ್ರೆ ನಾವು ನಂಬಲಾರದಂತ ಕಂಪನಿ ಅಂತ ಹೇಳ್ಬೋದು. 25 ವರ್ಷದಿಂದ ರೆಗ್ಯುಲರ್ ಆಗಿ ಅಮೌಂಟ್ ಸಿಗ್ತಾ ಇದೆ, ಬಡ್ಡಿ ಸಿಗ್ತಾ ಇದೆ, ಪ್ರೋತ್ಸಾಹಧನ ಸಿಗ್ತಾ ಇದೆ. ಹಾಗಿರುವಾಗ ನಂಬಿಕೆಗೆ ಅರ್ಹವಾದಂತ ಒಂದು ಸಂಸ್ಥೆ ಆದ ದೃಷ್ಟಿಯಿಂದ ಹೇಳ್ಬಹುದು. ಒಂದು ಕಡೆಯಲ್ಲಿ ಬಲಿಪಶು ಆದಂತ ಏಜೆಂಟ್ಗಳು, ಒಂದು ಕಡೆಯಲ್ಲಿ ಕೆಲವು ಸಾವು ನೋವುಗಳು ಇದರಿಂದ ಆಗಿದೆ, ಮನನೊಂದು ಆತ್ಮಹತ್ಯೆ ಆಗಿದೆ. ಇದನ್ನ ಯಾರು ಹೊಣೆ ಹೊತ್ತಾರೆ ಅಂತ, ಇದರಲ್ಲಿ ಯಾರು ಹೊಣೆ ಇದಕ್ಕೆ ಅಂತ? ನಿಜವಾಗಿ ನೀವು ಹೇಳಿದ ಭಾಳ ಉತ್ತಮ ಕ್ವಶ್ಚನ್. ಯಾಕೆಂತ ಹೇಳಿದರೆ ನಾವೀಗ ಹೋರಾಟದ ಮುಖಾಂತರ ನಿಜವಾಗಿ ಕೋರ್ಟಲ್ಲಿ ಇದ್ದರೂ ಕೂಡ ಕೆಲವರು ಈಗ ಹೇಳ್ತಾರೆ ಕೋರ್ಟಲ್ಲಿ ಇದ್ದಾದ ಮೇಲೆ ಹೋರಾಟ ಯಾಕಂದ್ರೆ. ಯಾಕೆಂತ ಹೇಳಿದರೆ ನಾವು ಸರ್ಕಾರವನ್ನು ಎಚ್ಚೆತ್ತಿಸ್ಕೊಳ್ಬೇಕು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡು ಕೂಡ ಇದರ ಪಾಲ್ದಾರಿಕೆ ನೋಡಿ. ನಮ್ಮನ್ನು ಈಗ ಡಿಪಾರ್ಟ್ಮೆಂಟ್ ಏನಾದರೂ ಕೇಳಿದರೆ, ಅಲ್ಲ ಏಜೆಂಟಿಗೆ ಏನಾದರೂ ಡಿಪಾರ್ಟ್ಮೆಂಟ್ ತೊಂದರೆ ಕೊಟ್ಟಲ್ಲಿ ನಾವು ಕೇಳೋದು ಫಸ್ಟಿಗೆ ನೀವು ಸರ್ಕಾರವನ್ನು ಕೇಳಿ ಅಂತೇಳಿ. ಇದಕ್ಕೆ ಪರ್ಮಿಷನ್ ಕೊಡುವಾಗ ಕೇಳಬೇಕಿತ್ತು ಸರ್ಕಾರ. ಅದು ಆಂಧ್ರದಿಂದ ಬಂದು ಇಲ್ಲಿ ನೀವೊಂದು ಮಂಗಳೂರಲ್ಲಿ ಎಲ್ಲಾದ್ರೂ ಒಂದು ಕಚೇರಿ ಓಪನ್ ಮಾಡಿ ನಾಮಫಲಕ ಹಾಕಿ, ಅದಕ್ಕೆ ಮರು ದಿವಸ ಬರ್ತಾರೆ, ಎಲ್ಲ ನಿಮ್ಮ ಲೈಸೆನ್ಸ್ ಎಲ್ಲಿದೆ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟೋದು, ಹೇಗೆ ಮಾಡ್ತಾ ಇದೀರಿ, ಏನ್ ವಿಚಾರ ಅಂತ ಕೇಳ್ತಾರೆ. ಇಂಥದ್ದು ಬೋಗಸ್ ಕಂಪನಿಗಳು 25 ವರ್ಷ ಕಾರ್ಯಚಲಿತವಾಗ್ತಾ ಇದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಇದನ್ನು ಅತಿಕ್ರಮಣ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ ಅಥವಾ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ, ನಮ್ಮದ್ರಲ್ಲಿ ಏನಿದ್ರು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ತಾರೆ. ಏನಾಗ್ಲಿ, ಈಗ ಒಂದು ಅಗ್ರಿಗೋಲ್ಡಿನ ಹಣ ಬರುತ್ತಾ ಅನ್ನುವಂಥದ್ದು ಆಸೆ ಇದೆಯಾ ಅನ್ನೋದು? ಯಾಕಂದ್ರೆ ತ್ರಿಶಂಕು ಅನ್ನುವಂಥ ರೀತಿಯಲ್ಲಿ ಇದೀರಿ, ಏನು ಬರ್ಬೋದಾ ಹಣ? ಖಂಡಿತವಾಗಿ ಹಣ ಬಂದೇ ಬರ್ತದೆ. ಯಾಕೆಂತ ಹೇಳಿದರೆ ನಮ್ಮ ಹೋರಾಟದ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರ ನಮಗೆ ಒಂದು ಜಿಯೋ ಒಂದು ಪಾಸ್ ಮಾಡಿದೆ. ನಮ್ಮ ಕರ್ನಾಟಕದ ಆಸ್ತಿ ಯಾವುದೆಲ್ಲ ಇದೆ ಅದನ್ನೆಲ್ಲ ನಾವು ಮಾರಿ ಇದು ಮಾಡ್ತೇವೆ ಅಂತೇಳಿ ಒಂದು ಲೆಟ್ರ್ ಕೂಡ ಬಂದಿದೆ. ಯಾವುದು ಸರ್ಕಾರದು ಜಿಯೋ ಅಂತೇಳಿ. ಮೇಲೆ ಈಗ ಕೋರ್ಟಲ್ಲಿ ಮೊನ್ನೆ ತಾನೇ ಒಂದು ಕಂಪನಿ ಕೂಡ ನಾವು ಮುಂದೆ ಬಂದಿದ್ದೇವೆ ಅಂತೇಳಿ ಒಂದು ಕಂಪನಿ ಕೂಡ ಮುಂದೆ ಬಂದಿದೆ, ಸುಭಾಷ್ ಚಂದ್ರ ಕಂಪನಿ ಅಂತೇಳಿ. ಅವರು ಕೂಡ ಈ ಕಸ್ಟಮರ್ನ ಮತ್ತು ಏಜೆಂಟ್ಗಳ ನೋವನ್ನು ತಡೆಯದೆ ನಾನು ಕೂಡ ಅದಕ್ಕೆ ಭಾಗಿಯಾಗಿ ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಇನ್ನು ಕೋರ್ಟ್ ಮುಂದೆ ಇದೆ. ಅದಕ್ಕೆ ಬೇಕಾಗಿ ಈಗ ಪ್ರಕ್ರಿಯೆಗಳು ನಡೆಯುತ್ತಾ ಇದೆ. ಯಾಕೆಂತ ಹೇಳಿದರೆ ಈಗ ಸುಮಾರು 7,000 ಕೋಟಿ ಜನ ಏನು ಹೇಳ್ತಾರೆ, ಈಗ ಕೋರ್ಟಲ್ಲಿ ಬಂದ ಕೂಡಲೇ ಹಣ ನಮಗೆ ಕೊಡ್ಲಿಕ್ಕೆ ಆಗುದಿಲ್ವ ಅಂತೇಳಿ. ನೋಡಿ, ನಾವು ಫಸ್ಟಿಗೆ ಹೇಳಿದ್ದೇವೆ ಇದು ಜುಡಿಷಿಯಲ್ ಹೈದರಾಬಾದಿಂದ ಕರ್ನಾಟಕಕ್ಕೂ ಕೂಡ ಈ 9 ಸ್ಟೇಟಿಗೆ ಅನ್ವಯವಾಗುವಂತೆ ಇವತ್ತು ನಮ್ಮ ಅಂಡಾಲ್ ರಮೇಶ್ ಬಾಬು ಅವರು ಕೇಸ್ ಹಾಕಿದ್ದಾರೆ, ಗೊತ್ತಾಯ್ತಲ್ಲ. ಗ್ರಾಹಕರ ಒತ್ತಡದ ಮೇಲೆ ಈ ಕೇಸ್ ಹಾಕಿದ್ದು ಯಾಕೆ ಅಂತೇಳಿ ಇನ್ನೊಂದು ಕ್ವಶನ್ ಬರ್ತದೆ. ಈ ಕಂಪನಿಯವರು ಕೇಳ್ತಾ ಇದ್ದಾರೆ ಕೇಸ್ ಹಾಕಿದ್ರಿಂದ ತಡ ಆಯಿತು. ನಿಜವಾಗಿ ಕೇಸ್ ಹಾಕಿದ್ರಿಂದ ತಡವಾದ್ದಲ್ಲ. ಕೇಸ್ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ ಒಂದು 5 ಲಕ್ಷ ಡಿಪಾಸಿಟ್ನವರು ಆಂಧ್ರದವರು
ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿ 5 ಲಕ್ಷ ಇಟ್ಟಿದ್ರು. ಅವರ ಮಗ ಏನೋ ಹಾರ್ಟ್ ಪೇಷಂಟ್ ಆಗಿ ಡೆತ್ ಆಯಿತು. ಈ ಗಂಡ ಹೆಂಡತಿ ಇಬ್ಬರು ಕೂಡ ಹಗ್ಗ ಕಟ್ಟಿಕೊಂಡು ಆ ಕೃಷ್ಣಾ ನದಿಗೆ ಹಾರಿದರು. ಆಮೇಲೆ ಇವರು ಕೇಸ್ ರಿಜಿಸ್ಟರ್ಡ್ ಮಾಡಿದ್ರು. ಅದಕ್ಕಿಂತ ಮೊದಲು ಏನು ಮಾಡಿಲ್ಲ. ಇದು ದೊಡ್ಡ ದುರಂತ. ಅದಲ್ಲದೆ ಕರ್ನಾಟಕದಲ್ಲಿ ಸುಮಾರು ನಮ್ಮ ಇಡೀ 9 ರಾಜ್ಯಗಳಲ್ಲಿ ಈಗ 120 ಸುಸೈಡ್ಗಳಾಗಿದೆ. ಈಗಾಗಲೇ ನಮ್ಮ ಪಿಟಿಷನ್ರು ಹೈದರಾಬಾದ್ ಕೋರ್ಟ್ನಲ್ಲಿ 25 ಜನರದ್ದು ಸಬ್ಮಿಟ್ ಕೂಡ ಮಾಡಿದ್ದಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡು. ಈಗ ನಾವು ಎಲ್ಲ ಜಿಲ್ಲೆಯಲ್ಲಿ ಹೋಗಿ ಏನು ಹೇಳ್ತಾರೆ ಅಂತ. ಈಗ ಸಾವಿನ ಮನೆಗೆ ಅಥವಾ ಪರಿಹಾರ ಏನಾದರೂ ನೀಡುವಂತ ಯೋಜನೆಗಳಿದೆಯಾ? ಆಂಧ್ರ ಪ್ರದೇಶ ಗವರ್ಮೆಂಟ್ ಏನಿದೆ 5 ಲಕ್ಷ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರು ಈಗಾಗಲೇ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿಕೊಂಡು 5 ಲಕ್ಷ ಪರಿಹಾರ ಕೊಡ್ತಾರೆ ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ನೋಟಿಫಿಕೇಶನ್ ಇಶ್ಯೂ ಆಗಿದೆ. ಅದನ್ನು ಕರ್ನಾಟಕ ಗವರ್ಮೆಂಟ್ ಕೂಡ ಮಾಡಬೇಕಂತ ನಾವು ಜಂತರ್ ಮಂತರಲ್ಲಿ ಅಂತ ನಿರ್ಣಯಗಳು ತೆಗೆದುಕೊಂಡಿಲ್ಲ. ಅಲ್ಲ, ಇಲ್ಲ ಕರ್ನಾಟಕ ಸರ್ಕಾರ ಇಲ್ಲಿ ನಿದ್ದೆ ಮಾಡ್ತಾನೆ ಇದೆ. ಯಾಕೆಂದ್ರೆ ಇದು ಯಾವ ಪ್ರಾರಂಭ 2015 ಇಸ್ವಿಯಲ್ಲಿ ನಾವು ಜೂನಲ್ಲಿ ಕೇಸ್ ಹಾಕಿದೆವು, ಸಾರ್ವಜನಿಕ ಹಿತಾಸಕ್ತಿ ಕೇತು. ಸೆಪ್ಟೆಂಬರಲ್ಲಿ ಮಾನ್ಯ ಹೈದರಾಬಾದ್ ಹೈಕೋರ್ಟು ಇಮಿಡಿಯೇಟ್ ಒಂದು ಇಂಟರಿಮ್ ಆರ್ಡರ್ ಮಾಡಿತ್ತು. ಅದೇನೆಂದರೆ ಅಗ್ರಿಗೋಲ್ಡ್ ಎಲ್ಲ ಆಸ್ತಿಯನ್ನು ಮಾರಿ ಕಟ್ಟಕಡೆಯ ಸದಸ್ಯನಿಗೆ ಕೂಡ ಅವನ ಹಣವನ್ನು ಮುಟ್ಟಿಸಬೇಕು ಅಂತ. ಆ ಪ್ರಕ್ರಿಯೆ ಪ್ರಾರಂಭ ಆಯಿತು. 3 ಜನರ ಒಂದು ಕಮಿಟಿ ಮಾಡಿಕೊಂಡು ಆಕ್ಷನ್ ಸ್ಟಾರ್ಟ್ ಆಯಿತು. ಆಕ್ಷನ್ ಸ್ಟಾರ್ಟ್ ಆಗಿ ಒಂದು 10-14 ಸಣ್ಣ ಪುಟ್ಟ ಆಸ್ತಿಗಳು ಮಾರಾಟ ಕೂಡ ಆಗಿ ಸುಮಾರು 100 ಕೋಟಿ ಈಗ ಅಲ್ಲಿ ಕಲೆಕ್ಟ್ ಆಗಿ ಹೈದರಾಬಾದ್ ಹೈಕೋರ್ಟಲ್ಲಿ ಜಮಾ ಆಗಿದೆ. ಆದರೆ 1,500 ಕೋಟಿಯ ಅಗ್ರಿಗೋಲ್ಡಿನ ಹೆಡ್ ಆಫೀಸು ಮತ್ತು ಫಾರ್ಮ್ ಲ್ಯಾಂಡು ಇರುವಂಥ ಒಂದು ಅತ್ಯಂತ ಬೆಲೆ ಬಾಳುವಂಥ ಆಸ್ತಿಯನ್ನು ಹೈಕೋರ್ಟು ಆರ್ಡರ್ ಮಾಡಿತ್ತು, ಅದನ್ನು ಆಕ್ಷನ್ ಮಾಡಿ ಅಂತ, ಈ ನಮ್ಮ ಹರಾಜು ಮಾಡಿ ಅಂತೇಳಿ. ಈ ನಮ್ಮ ಅಗ್ರಿಗೋಲ್ಡಿನ ಮ್ಯಾನೇಜ್ಮೆಂಟು ಅದನ್ನು ಬೇಕಂತಲೇ ಏನೇನೋ ನೆಪ ಹೂಡಿಕೊಂಡು ಅದನ್ನು ಇಷ್ಟವರೆಗೆ ಡಿಲೇ ಮಾಡ್ಕೊಂಡು ಬಂದಿದೆ. ಏನು ಹೇಳುತ್ತೆ ಅಂದರೆ ಅದು ನಮಗೊಂದು ದೊಡ್ಡ ಬ್ರಿಟಿಷ್ ಕಂಪನಿ ಇದೆ, ಅವರು ತಗೊಳ್ತಾರೆ, ಅವರು ಒಳ್ಳೆ ರೇಟ್ ಕೊಡ್ತಾರೆ ಅಂತೇಳಿ 1 ವರ್ಷ ಇದನ್ನು ಹೀಗೆ ಮುಂದೆ ತಂದಿತ್ತು. ಈಗ ನಮ್ಮ ಪುಣ್ಯಕ್ಕೇನು ಅಂತ ಸುಭಾಷ್ ಚಂದ್ರ ಫೌಂಡೇಶನ್ ಅಂತ ಡೆಲ್ಲಿಯ ಒಂದು ಸಂಸ್ಥೆ, BJPಯ ಸಂಸದರ ಅದರಲ್ಲಿ ಅಧ್ಯಕ್ಷ ಚೇರ್ಮನ್ ಆಗಿದ್ದಾರೆ. ಅವರು ಮುಂದೆ ಬಂದು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಎಲ್ಲ ಆಸ್ತಿಗಳನ್ನು ನಾವು ತಗೊಳ್ತೇವೆ, ನಿಮ್ಮ ಸಾಲವನ್ನು ನಾವು ತೀರಿಸಿ ಎಲ್ಲ ಏಜೆಂಟ್ಗಳಿಗೆ ಮತ್ತು ಗ್ರಾಹಕರಿಗೆ ಹಣವನ್ನು ಮುಟ್ಟಿಸ್ತೇವೆ. ದಯವಿಟ್ಟು ನಿಮ್ಮ ಆಸ್ತಿಯ ಎಷ್ಟು ವಿವರ ಇದೆ, ನಿಮ್ಮ ಲೋನ್ ಎಷ್ಟಿದೆ, ನೀವು ಏಜೆಂಟ್ಗಳಿಗೆ ಎಷ್ಟು ಕಮಿಷನ್ ಕೊಡಬೇಕು ಅಂತ ಆ ಕಂಪನಿ ಅಫಿಡವಿಟ್ ಕೂಡ ಹಾಕಿತು ಕೋರ್ಟಲ್ಲಿ. ಅದಕ್ಕೆ ಕೋರ್ಟ್ ಆರ್ಡರ್ ಮಾಡಿದ್ದೇನೆ ಅಂದರೆ ಅವರನ್ನು ಹೋಗಿ ನೀವು ಸಂಪರ್ಕ ಮಾಡ್ಬೋದು, ಚೇರ್ಮನ್ ಅನ್ನು ಮತ್ತು ಆಸ್ತಿಯ ವಿವರವನ್ನು ತಗೊಳ್ಳಿ ಅಂತೇಳಿ. ಈ ಕಂಪನಿ ಇಷ್ಟರವರೆಗೂ 3 ತಿಂಗಳಾಯಿತು ಯಾವುದೇ ವಿವರವನ್ನು ಕೊಟ್ಟಿಲ್ಲ. ಸುಮ್ಮನೆ ಏನು ಆನಾಕಾನಿ ಹೇಳ್ಕೊಂಡು ಯಾಕೋಸ್ಕರ ಹೀಗೆ ಮಾಡಿರ್ಬೋದು ಅಂದ್ರೆ ಅವರಿಗೆ ಇನ್ನೂ ಆಶೆ ಏನಂದ್ರೆ ಅದು ಬೇನಾಮಿ ಆಸ್ತಿಯಲ್ಲಿದೆ, ಅಕ್ರಮ ಆಸ್ತಿಯನ್ನು ಇಟ್ಕೊಂಡು ಆ 10 ರೂಪಾಯಿಗೆ ಸದಸ್ಯರಿಂದ ಕಲೆಕ್ಟ್ ಆದ ಹಣದಿಂದ 10 ರೂಪಾಯಿಗೆ ಉದಾಹರಣೆಗೆ ಆಸ್ತಿಯನ್ನು ತೆಗೆದುಕೊಂಡಿದ್ರೆ ಅದಕ್ಕೆ 100 ರೂಪಾಯಿ ಸಿಗಬೇಕೆಂಬ ದುರಾಶೆ ಇನ್ನೂ ಅವರಲ್ಲಿ ಇದೆ. ಅದರಿಂದಾಗಿ ಎಷ್ಟು ತಡ ಆಗುತ್ತೆ ಅಷ್ಟು ಜಮೀನಿಗೆ ಕ್ರಯ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಇವರು ಈ ಆಟ ಆಡ್ತಾ ಇದ್ದಾರೆ. ಅದಕ್ಕಾಗಿ ಈ ಫೌಂಡೇಶನ್ ಪಾಪ ಅದು ನಾನ್ ಪ್ರಾಫಿಟೇಬಲ್ ಕಂಪನಿ, ಅವರು ಬಂದು ಕೊಡಿ ಅಂತೇಳಿ 3 ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ. ಮೊದಲು ಚೇರ್ಮನ್ ಏನು ಹೇಳಿದ್ರೆ ಅಂದರೆ, ನಾನು ಒಂದು ಜೈಲಲ್ಲಿದ್ದೇನೆ, ಅವರು ನಮ್ಮ ಡೈರೆಕ್ಟರ್ ಇನ್ನೊಂದು ಜೈಲಲ್ಲಿದ್ದಾರೆ, ಯಾವುದು ಆಸ್ತಿ ಉಂಟು ಏನುಂಟು ನನಗೆ ಹೇಳಲಿಕ್ಕೆ ಈಗ ಆಗ್ತಾ ಇಲ್ಲ ಅಂತೇಳಿ ಕೋರ್ಟ್ ಇಮಿಡಿಯೇಟ್ ಆಯಿತು ಆಗಿದ್ರೆ ಎಲ್ಲರನ್ನು ಒಂದು ಜೈಲಿಗೆ ಹಾಕುವಂತ ಎಲ್ಲ ವೆಲ್ಲೂರು ಜೈಲಿಗೆ ಹಾಕಿದರು ಎಲ್ಲ ಡೈರೆಕ್ಟರ್ನು. ಇಷ್ಟಾದರೂ ಇನ್ನೂ ತನಕ ಅವರು ಆಸ್ತಿಯ ವಿವರಗಳನ್ನು ಕೊಟ್ಟಿಲ್ಲ. ಹಾಗಾದ್ರೆ ಅದಕ್ಕೆ ಪತ್ರಗಳೇ ಇಲ್ವಾ ಅಥವಾ ಅಕ್ರಮವಾಗಿ ಎಲ್ಲಾದ್ರೂ ಹೂಡಿಕೆ ಮಾಡಿದಾರಾ? ಅಕ್ರಮ ಮಾಡಿದ್ದಾರೆ. ಅದಕ್ಕೆ ನಾವು ಕೋರ್ಟಲ್ಲಿ ನಿವೇದನೆ ಮಾಡಿದ್ರೆ ಅಂದರೆ CBI ಎನ್ಕ್ವೈರಿ ಕೂಡ ಮಾಡಬೇಕು. ಅವರು ಇನ್ನು ಉಳಿದ ಏನು ಡೈರೆಕ್ಟರ್ ಇದ್ದಾರೆ ಅವರನ್ನು ಜೈಲಿಗೆ ಹಾಕಬೇಕು. ಆಗ ಮಾತ್ರ ಇದು ಬೇಗ ಮುಗಿಯುತ್ತೆ. ಈಗಾಗಲೇ ನೀವು ಗಮನಿಸಬಹುದು, ಇಲ್ಲಿ ಒಂದೇ ಕಡೆಯಲ್ಲಿ ನೀವು ಗಮನಿಸೋದಾದ್ರೆ ಅಗ್ರಿಗೋಲ್ಡ್ ಅಂದ ಕೂಡಲೇ ಪಿಗ್ಮಿ ಆಗಿರ್ಬೋದು ಅಥವಾ ಡೆಪಾಸಿಟ್ ಆಗಿರ್ಬೋದು ಅಥವಾ ಇನ್ನಿತರ ರೀತಿಗಳಲ್ಲೂ ಕೂಡ ಹೂಡಿಕೆ ಮಾಡಲಾಗಿದೆ. ಹೇಗೆಲ್ಲ ಹೂಡಿಕೆ ಮಾಡುವಂತ ಕಂಪನಿ 2-3 ಸ್ಕೀಮ್ಗಳನ್ನು ಮಾಡಿಕೊಂಡಿದೆ. ಒಂದು ಡೆಪಾಸಿಟ್ ಕೊಟ್ಟು ಆಕರ್ಷಕ ಬಡ್ಡಿ ಕೊಡುವಂಥದ್ದು, ಇನ್ನೊಂದು ಸುಮಾರು 12ರಿಂದ 14% ತನಕ ಅವರು ಬಡ್ಡಿ ಕೊಡ್ತಾ ಇದ್ರು. ಆಮೇಲೆ ಸೈಟ್ಗಳನ್ನು ಮಾಡಿ, ಫಾರ್ ಎಕ್ಸಾಂಪಲ್ ಕಿನ್ಯಾ ಮತ್ತು ತಲಪಾಡಿಯಲ್ಲಿ ಸೈಟ್ಗಳನ್ನು ಮಾಡಿದ್ದಾರೆ. ಸೈಟ್ಗಳನ್ನು ಮಾಡಿ ಮಾರುವಂಥದ್ದು % 2 ಲಕ್ಷ ಎಲ್ಲ ಕಡೆ ಈ ಥರ ಒಂದು. ಆಮೇಲೆ ವಿಜಯವಾಡದಲ್ಲಿ ಫಾರ್ಮ್ ಲ್ಯಾಂಡ್ ಮಾಡಿಕೊಂಡು ದನಗಳನ್ನು ಸಾಕುವಂಥದ್ದು, ಅಗ್ರಿ ಪ್ರಾಡಕ್ಟ್ಸನ್ನು ಮಾಡುವಂಥದ್ದು, ಈ ಥರ ದೊಡ್ಡ ದೊಡ್ಡ ಇದರಲ್ಲಿ ಅದನ್ನು ಹಂಚಿದ್ದಾರೆ. ಅದಕ್ಕೆ ಮೆಂಬರಿಂದ ಕಲೆಕ್ಟ್ ಮಾಡಿಕೊಂಡು ನಿಮಗೆ ನೋಡಿ ಅವರಿಗೆ
ಪ್ರಿ ವಿಸಿಟ್ ಕೊಟ್ಟು ಎಲ್ಲವನ್ನು ಫ್ಯಾಕ್ಟ್ರಿಯನ್ನು ತೋರಿಸಿ ಗೋಶಾಲೆಯನ್ನು ತೋರಿಸಿ ಎಲ್ಲ ಮಾಡಿದ್ದಾರೆ. ಅದು ನೋಡುವಾಗ ಗ್ರಾಹಕರಿಗೆ ಏನಾಯ್ತು, ಇದು ದೊಡ್ಡ ಕಂಪನಿ, ಯಾರ್ದು ಗೋಶಾಲೆ ಏನು ಅಂತ ಇಲ್ಲ, ಅದನ್ನು ಅಥವಾ ಅವರ ಹೆಸರಲ್ಲಿ ಇದೆಯಾ ಇದನ್ನೇ ತನಿಖೆ ಮಾಡಲಿಲ್ಲ. ಇವ್ರು ಹೇಗೆ ಕೊಡ್ತಾರೆ ಅಂತ ಮೊದಲು ಚೆನ್ನಾಗೇ ಇತ್ತು ನೋಡುವಾಗ. ನಂತರ ಇವರ ಈ ಬೇನಾಮಿ ಆಸ್ತಿ ಬೇರೆ ಬೇರೆ ಹೆಸರಲ್ಲಿ ಮಾಡಿಕೊಂಡು ಹಣವನ್ನು ಡ್ರಾ ಮಾಡ್ಕೊಂಡು ಮಾಡಿದ್ರಿಂದಾಗಿ ಈ ಸ್ಥಿತಿ ಬಂದಿದೆ ಈಗ. ಈಗಾಗಲೇ ಗಮನಿಸಬಹುದು, ಒಂದು ಕಡೆಯಲ್ಲಿ ಹಿಡಿಶಾಪ ಆಗ್ತಾ ಇರುವಂತದ್ದು ಈಗ ಎಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾರು ವಿತರಕರಿದ್ದಾರೆ, ಏಜೆನ್ಸಿಗಳಿದ್ದಾರೆ, ಅವರನ್ನು ಹಿಡಿಶಾಪ ಆಗ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು, ಕೆಲವು ಸರ್ತಿ ವಿಜುವಲ್ ಅಲ್ಲಿ ನಾವು ಹಾಕಿದಂತ ವಿಜುವಲ್ ಅಲ್ಲಿ ಹಿಡಿಶಾಪ ಅಂದ್ರೆ ಹೆಂಗಸರು ಒಟ್ಟಾರೆ ಬೈತಾ ಇದ್ದಾರೆ, ಅವ್ಯಾಚ ಶಬ್ದಗಳಿಂದ ಕೂಡ ಅಂತ ಒಂದು ಸ್ಥಿತಿ ಕೂಡ ಕೇಳುವಂತ ಸ್ಥಿತಿ ಏಜೆಂಟ್ಗಳದ ಆಯ್ತು. ಒಂದು ಕಡೆಯಲ್ಲಿ ಏಜೆಂಟರ ಸ್ಥಿತಿ ಅಂತ ಪರಿಸ್ಥಿತಿ ಆಯ್ತು. ಕೆಲವೊಂದ್ಸಲ ಏನು ಪರಿಸ್ಥಿತಿ ಆಗಿದೆ ಅಂದ್ರೆ, ಆ ಏಜೆಂಟರ ಮಗಳು ಮದುವೆಗೆ ರೆಡಿಯಾಗಿ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳುವಾಗ ಗ್ರಾಹಕರು ಬಂದು ನಿಮ್ಮ ಮದುವೆ ಆಗದಾಗಿ ನೋಡ್ತೇವೆ ಅಂತ ಹೇಳಿ ತಟ್ಟು ಕೊಟ್ಟದು ಕೂಡ ಇದೆ. ನಿಜವಾಗ್ಲು ಬಹಳಷ್ಟು ಅಲ್ಲ, ಇದನ್ನೆಲ್ಲ ಬೈಬ್ಯಾಕ್ ಈಗ ತಂದು ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಒಂದು ಅಮೂಲ್ಯ ಕ್ಷಣ ಅಥವಾ ಆ ಒಂದು ನಿರ್ಧಾರಗಳನ್ನೆಲ್ಲ ಮಾಡ್ಕೊಂಡು ಒಂದ್ ಕಡೆಯಲ್ಲಿ ಬಹಳಷ್ಟು ನೋವುಗಳಾಗಿದೆ. ಒಂದ್ ಕಡೆಯಲ್ಲಿ ಇಂಥದ್ದೆಲ್ಲವನ್ನು ರಿಕವರಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈಗ ಸತ್ತವರು ಬರೋದಿಲ್ಲ, ಒಂದ್ ಕಡೆಯಲ್ಲಿ ಪರಿಹಾರ ಅಂತ ಕೊಟ್ಟರು ಅದು ಹಣದ ರೂಪದಲ್ಲಿ ಆ ವ್ಯಕ್ತಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಈ ಸಂಸ್ಥೆಗೆ ಇನ್ನು ಮನವರಿಕೆ ಯಾವಾಗ ಆಗತ್ತೆ? ಎದುರಿಗೆ ನಾವು 15,000 ಜನವರಿಯಲ್ಲಿ ಕೊಡ್ತೇವೆ ಹೇಳಿದ್ರು, ಮಾರ್ಚಲ್ಲಿ ಕೊಡ್ತೇವೆ ಹೇಳಿದ್ರು, ಡಿಸೆಂಬರ್ ಬಂತು, 16 ಹೋಯ್ತು, 2017 ಬಂತು. ಈಗ ಆದ್ರೂ ಇನ್ನೂ ಅವರಿಗೆ ಕನಿಕರ ಹುಟ್ಟತಾ ಇಲ್ಲ. ಇಷ್ಟು ಆತ್ಮಹತ್ಯೆ ಆದ್ರೂ ಅವರಿಗೆ ಏನಿಲ್ಲ. ನಾವು ನಮ್ಮ ದೇವರ ಪುಣ್ಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕೇಸ್ ಹಾಕಿದ್ರಿಂದಾಗಿ ನಾವು ಬಚಾವಾದೆವು. ಇದು ಇಲ್ಲ. ಆಮೇಲೆ ಏನ್ ಮಾಡಿದ್ರೆ ಅಂದ್ರೆ, ಯಾವಾಗ ಕೇಸ್ ಹಾಕಿದರು ಈ ಬೇನಾಮಿ ಆಸ್ತಿಯನ್ನು ಮಾರಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇನ್ನು ಮುಂದೆ ಯಾರು ಯಾವನು ಟ್ರಾನ್ಸಾಕ್ಷನ್ ಮಾಡಬಾರ್ದು, ಬ್ಯಾಂಕಲ್ಲಿ ಇದ್ದ ಹಣ ಹಾಗೇ ಇರಬೇಕು, ಯಾವುದು ಪರಬಾರೆ ಮಾಡಬಾರ್ದು. ಅಷ್ಟು ಹೇಳಿನೂ ಕೆಲವು ಆಸ್ತಿಯನ್ನು ಅವರು ಮಾರಿದ್ದಾರೆ. ಉದಾಹರಣೆಗೆ ನಾವು ಇಲ್ಲಿ ಅಸೋಸಿಯೇಷನ್ ಮಾಡಿದ್ರಿಂದಾಗಿ ಕಿನ್ಯಾ ಮತ್ತು ತಲಪಾಡಿಯಲ್ಲಿ ಇದ್ದ ಆಸ್ತಿಯನ್ನು ಅವರು ನಮ್ಮ ಭಾವ ಅಂತ MLA ತಮ್ಮನ ಹೆಂಡತಿಯ ಹೆಸರಲ್ಲಿ ಮಾರ್ಲಿಕ್ಕೆ ಹೋದರು. ನಮ್ಗೆ ಇಮಿಡಿಯೇಟ್ ಗೊತ್ತಾಯಿತು. ನಾವು ಇಮಿಡಿಯೇಟ್ ಡೆಪ್ಟಿ ತಹಸೀಲ್ದಾರನ್ನು ಕಂಡು ಅವರಿಗೆ ಮನವಿ ಅರ್ಪಿಸಿದೆವು, ಅದನ್ನು ಸ್ಟಾಪ್ ಮಾಡಬೇಕಂತ ಹೇಳಿದೆವು. ಜೊತೆಗೆ ಲೋಕಲ್ ಕೋರ್ಟಲ್ಲಿ ಕೇಸನ್ನು ಹಾಕಿ ಅದಕ್ಕೆ ಸ್ಟೇ ತಂದೆವು. ಇಷ್ಟೆಲ್ಲ ಆದರೂ ಕರ್ನಾಟಕ ಗವರ್ಮೆಂಟು ಎಲ್ಲ 30 DC ನಾವು ಮನವಿ ಮಾಡಿದ್ದೆವು. ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೇವೆ, ಜಯಚಂದ್ರ ಅವರಿಗೆ ಮನವಿ ಮಾಡಿದ್ದೇವೆ, ಎಲ್ಲರಿಗೂ ಮಾಡಿದ್ರು. ಅವರು ಯಾವುದೇ ಆಕ್ಷನ್ ತಗೊಳ್ಳದೆ ಸುಮ್ಮನೆ ದಿನವನ್ನು ಕಳೆದರು. ಇದರಿಂದಾಗಿ ಕರ್ನಾಟಕದಲ್ಲಿ ತುಂಬಾ ಲಾಸ್ ಆಯ್ತು. ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ. ವೀಕ್ಷಕರು ಈಗಾಗಲೇ ಗಮನಿಸಬಹುದು, ಅಗ್ರಿಗೋಲ್ಡ್ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಹೊಸ ದಿನಗಳು ಬರ್ತಾ ಇದೆ. ಯಾಕಂದ್ರೆ ಹೂಡಿಕೆ ಮಾಡಿದಂತ ಹಣ ಮತ್ತೊಮ್ಮೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು. ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಒಂದು ಕಡೆಯಲ್ಲಿ ಅಗ್ರಿಗೋಲ್ಡಿನ ತ್ರಿಶಂಕು ಸ್ಥಿತಿಯಲ್ಲಿ ಇದೆ ಅಂತ ಹೇಳುವಂಥದ್ದು. ಆದರೆ ಒಂದು ಕಡೆಯಲ್ಲಿ ಕೋರ್ಟ್ ಆದೇಶ ಕೂಡ ಆಗಿದೆ. ಹೈಕೋರ್ಟ್ ಆದೇಶದಂತೆ ಒಂದು ಕಡೆಯಲ್ಲಿ ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕು. ಅದು ವಿವಿಧ ಸಂಸ್ಥೆಗಳಿಗೆ ನೀಡಲಾಗಿದೆ. ಆ ಹರಾಜು ಪ್ರಕ್ರಿಯೆ ನಡೆದ ನಂತರ ಎಲ್ರಿಗೂ ವಿತರಕರಿಗೂ ಕೂಡ ಅದರ ಹಣವನ್ನು ನೀಡಲಾಗ್ತದೆ ಅನ್ನುವಂಥ ಒಂದು ಭರವಸೆಯನ್ನು ನೀಡಲಾಗಿದೆ. ಒಟ್ಟಾರೆ ಈ ಎಲ್ಲ ವಿಚಾರಗಳು ಆದ್ರೂ, ಹೈಕೋರ್ಟ್ ಆದೇಶವಾದ್ರೂ ಯಾಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಇದರಲ್ಲಿ ಏನೋ ರಾಜಕೀಯ ತಂತ್ರಗಳಿದೆ. ಯಾಕೆ ಡೈರೆಕ್ಟರ್ಗಳು ಒಂದಷ್ಟು ಬಲ ಪ್ರದರ್ಶನ ಇನ್ನೂ ಮಾಡ್ತಾ ಇದ್ದಾರೆ? ಇದಕ್ಕೆ CODಗಳು ಮಣಿತಾ ಇದ್ದಾರಾ ಅನ್ನುವಂಥದ್ದು ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮುಂದುವರಿಸ್ತೀನಿ. ಈಗಾಗಲೇ ನೀವು ಗಮನಿಸಬಹುದು, ಒಂದು ಕಡೆಯಲ್ಲಿ ಭಾರತೀಯ ನಮ್ಮ ಈ ಒಂದು ಥಿಂಕಿಂಗ್ ಲೆವೆಲ್ ಅಲ್ಲಿ ಅಥವಾ ನಾವು ಭಾರತೀಯ ಒಂದು ಸಂಸ್ಥೆಯ ಒಂದು ಭಾರತೀಯ ಸನಾತನ ಸಂಸ್ಥೆಯನ್ನು ನಾವು ಆಲೋಚನೆ ಮಾಡೋದಾದ್ರೆ ಬಹಳಷ್ಟು ಸಾಧ್ವಿಗಳು ನಾವು ಎಲ್ಲ ಹೋರಾಟಗಳಲ್ಲೂ ನೋಡಿದ್ರೆ ಹೆಚ್ಚಿನ ಒಂದು ಉಗ್ರ ರೂಪದ ಹೋರಾಟಗಳನ್ನು ನಾವು ಮಾಡೋದಿಲ್ಲ. ಅದೇ ಯಾವುದೇ ನಾವು ಆಚೆ ನೋಡಿದ್ರೆ ಬೇರೆ ಉತ್ತರ ಕನ್ನಡ ಅಥವಾ ಆಚೆ ಹೋದ್ರೆ ಇಂಥದ್ದಕ್ಕೆ ಪರಿಸ್ಥಿತಿ ಇಲ್ಲ, ಹೇಳೋದಕ್ಕೆ ಅರ್ಥನೇ ಇಲ್ಲ ಅಂತ ಸ್ಥಿತಿಗೆ ಬಂದು ತಲುಪ್ತಾ ಇತ್ತು ಆ ಕಂಪನಿಗಳು. ಆದ್ರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಅಥವಾ ಕರಾವಳಿ ಭಾಗದಲ್ಲಿ ನಾವು ಗಮನಿಸಿದ್ರೆ ಅಂತ ಹೋರಾಟಗಳು ಕಂಡ್ರು ಅಂತ ಒಂದು ಪ್ರತಿರೋಧಗಳು ಕಾಣ್ತಾ ಇರಲಿಲ್ಲ. ಮಹಿಳೆಯರು ಹಿಡಿಶಾಪ ಆಗ್ತಾರೆ ಹೊರತು ಬಿಟ್ರೆ ಏನಿಲ್ಲ. ಆದ್ರೆ ಇಲ್ಲಿ CODಗಳು ತನಿಖೆಗೆ ಬಿಟ್ಟಿದ್ದಾರೆ. CODಗಳು ಏನ್ ಮಾಡ್ತಾ ಇದ್ದಾರೆ? CODಗಳು ಒಂದು ಕಡೆಯಲ್ಲಿ ಆ ನಿರ್ದೇಶಕರ ಅಥವಾ ಡೈರೆಕ್ಟರ್ಗಳ ಕೈಗೊಂಬೆ ಆಗ್ತಾ ಇದ್ದಾರಾ? ಹೌದು. ಇದು ಏನಾಗಿದೆ ಅಂದರೆ, ಮಾನ್ಯ ಹೈದರಾಬಾದ್ ಹೈಕೋರ್ಟು ಅಲ್ಲಿ ಹೈದರಾಬಾದಲ್ಲಿ ಎಲ್ಲವನ್ನು ಇನ್ವೆಸ್ಟಿಗೇಷನ್ ಮಾಡಿ ಅವರು ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ 2 ವರ್ಷ ಆದರೂ ಇಲ್ಲಿ ಕರ್ನಾಟಕದ CID ಈವರೆಗೂ ಪರಿಪೂರ್ಣವಾದ ಒಂದು ವರದಿಯನ್ನು ಹೈದರಾಬಾದ್ ಹೈಕೋರ್ಟ್ಗೆ ಸಲ್ಲಿಸಿಲ್ಲ.
ಸುಮ್ಮನೆ ಮೀನಮೇಷ ಹೇಳ್ಕೊಂಡು ಅವರ ಜೊತೆ ಮ್ಯಾನೇಜ್ಮೆಂಟ್ಗಳ ಜೊತೆ ಸೇರಿಕೊಂಡು ಕ್ಷುಲ್ಲಕ ವಿಷಯಗಳಿಗೆ ಮಾತ್ರ ತಲೆ ಹಾಕ್ಕೊಂಡು ನಿಜವಾದ ಆಸ್ತಿ ಎಲ್ಲಿ ಉಂಟು, ಬೇನಾಮಿ ಆಸ್ತಿ ಎಲ್ಲಿ ಉಂಟು, ಬ್ಯಾಂಕುಗಳಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಎಲ್ಲೆಲ್ಲಿ ಏನು ಅವರು ಪ್ರವರ್ತರಾಗಿದ್ದಾರೆ ಅದನ್ನು ಇಷ್ಟವರೆಗೂ ಇನ್ವೆಸ್ಟಿಗೇಷನ್ ಮಾಡದೆ 2 ವರ್ಷವನ್ನು ಅವರು ಕಾಲ ದೂಡಿದರು. ಈಗ ಮತ್ತೆ ಹೈದರಾಬಾದ್ ಹೈಕೋರ್ಟು ಖಾರವಾಗಿ ಕರ್ನಾಟಕ ಗವರ್ಮೆಂಟ್ಗೆ ಹೇಳಿದ ಮೇಲೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿಕೊಂಡು ಇನ್ವೆಸ್ಟಿಗೇಷನ್ಗೆ ಈಗ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ 1-2 ಗ್ರಾಹಕರ ಲಿಸ್ಟನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿದ್ರಲ್ಲಿ ಸಾಕಷ್ಟು ದೋಷಗಳಿವೆ. ಅನೇಕ ಮಂದಿಯ ಹೆಸರುಗಳನ್ನು ಬಿಟ್ಟಿದ್ದಾರೆ. ಅದನ್ನು ಈ ವಾರದಲ್ಲಿ ಏನು ಕಾರಣ, ಏನು ವಿಚಾರದಲ್ಲಿ ಬಿಟ್ಟು ಹೋಗುವಂಥದ್ದು? ಅವರದು ಅದು ಏನಂದ್ರೆ ಸೋಮಾರಿತನ. ಇಲ್ಲಿಯವರು ಇಲ್ಲಿಯ ಡಿಪಾರ್ಟ್ಮೆಂಟ್ ಏನಿದೆ ಅದು ಸೋಮಾರಿತನವನ್ನೇ ಮಾಡ್ತಾ ಇಲ್ಲ, ಅದರ ಮಾಹಿತಿಗಳನ್ನು ಲಭ್ಯವಾಗ್ತಾ ಇಲ್ಲ. ಒಟ್ಟಾರೆ ಸಿಐಡಿ ತನಿಖೆ ಅನ್ನುವಂಥದ್ದು ಮಾಡಿ ಕಳಿಸಿದ್ರೆ ಆಯ್ತು, ಕಳಿಸ್ತಾ ಇದ್ದಾರೆ, ಕಾಟಾಚಾರ ಮುಗಿಸಿದ್ರೆ ಆಯ್ತು. ಸಂಬಂಧಪಟ್ಟವರು ಸಂಪರ್ಕ ಕೂಡ ಮಾಡುದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮ್ಮನ್ನು ನಾವು ಸಂಪರ್ಕ ಮಾಡಿದೆ, ನಾವು ಎಷ್ಟೋ ಮಾಹಿತಿಯನ್ನು ಅವರಿಗೆ ಕೊಡ್ತೇವೆ. ನಮ್ಮನ್ನು ಸಂಪರ್ಕ ಮಾಡಲಿಲ್ಲ. ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬರ್ದೆವು, ನಾವು ಇಂಥ ಸಂಸ್ಥೆ ಉಂಟು, ನಮ್ಮ ಇಲ್ಲಿ ಮಂಗಳೂರು ದಕ್ಷಿಣ ಕನ್ನಡದಲ್ಲೇ 3,500 ಜನ ಮೆಂಬರ್ಸ್ ಇದ್ದಾರೆ, ನೀವು ಬನ್ನಿ, ನಿಮ್ಗೆ ಏನು ಪರ್ಟಿಕ್ಯುಲರ್ಸ್ ಬೇಕು ನಾವು ಕೊಡ್ತೇವೆ ಅಂತೇಳಿ. ಇಷ್ಟರವರೆಗೆ ಯಾರು ಕೂಡ ನಮ್ಮನ್ನು ಬಂದು ಸಂಪರ್ಕ ಮಾಡಲಿಲ್ಲ. ನಾವಾಗೆ 25 ಸಲ ಬೇಕಾದಷ್ಟು ಸಲ ಲೆಟರ್ನ ಹಾಕಿದ್ದೇವೆ, ಪತ್ರವನ್ನು ಹಾಕಿದ್ದೇವೆ, ಸಾಕಷ್ಟು ಸಲ ಹೋರಾಟ ಮಾಡಿದ್ದೇವೆ, ಜಂತರ್ ಮಂತರಲ್ಲಿ ಹೋರಾಟ ಮಾಡಿದ್ದೆವು, ಕೇಂದ್ರ ಸರ್ಕಾರಕ್ಕೂ ಬೇಕಾದ ವರದಿ ಇದನ್ನು ಮನವಿಯನ್ನು ಕೊಟ್ಟೆವು. ಆಮೇಲೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದೆವು, ಮಂಗಳೂರಲ್ಲಿ ಸಂಘನಿಕೇತನದಿಂದ ಮೈದಾನದವರೆಗೆ ದೊಡ್ಡ ಮೆರವಣಿಗೆಯನ್ನು ಮಾಡಿಕೊಂಡು ಎಲ್ಲರ ಗಮನವನ್ನು ಸೆಳೆದೆವು. ಎಲ್ಲ MLAಗಳನ್ನು ರಿಕ್ವೆಸ್ಟ್ ಮಾಡಿದೆವು, ದಯವಿಟ್ಟು ಈ ಕಡೆ ತಲೆ ಹಾಕಿ ಸ್ವಲ್ಪ ಗಮನ ಹರಿಸಿ. ಇಲ್ಲಿ 32 ಲಕ್ಷ ಈ ಸಂಸ್ಥೆಯಲ್ಲಿ ಗ್ರಾಹಕರು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ. 9 ರಾಜ್ಯಗಳ ಹಿತಾಸಕ್ತಿ ಇದರಲ್ಲಿ ಕೂಡಿದೆ. ಈವಾಗಲೇ 2 ರಾಜ್ಯಗಳಲ್ಲಿ ಸೇರಿ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಸೇರಿ 150ಕ್ಕಿಂತ ಹೆಚ್ಚು ಆತ್ಮಹತ್ಯೆಗಳಾಗಿವೆ. ದಯವಿಟ್ಟು ಇದನ್ನು ಗಮನಿಸಿ, ಇನ್ನು ಮುಂದೆ ಇಂಥ ಬ್ಲೇಡ್ ಕಂಪನಿ ಬೆಳಗದಾಗೆ ಎಚ್ಚರವನ್ನು ವಹಿಸಿ, ಅದಕ್ಕಾಗಿ ಕಾನೂನನ್ನು ಮಾಡಿ ರೂಪಿಸಿ ಅಂತ. ಈಗ ನಾವು ಹೇಳೋದಾದ್ರೆ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ ಇದೆಲ್ಲ ವಿಚಾರಗಳು? ಬಂದಿದೆ. ಒಂದು ಕಂಪನಿ ಕಾರ್ಯಗತ ಆಗ್ತಾ ಇದೆ ಅಥವಾ ಕೆಲಸ ಮಾಡ್ತಾ ಇದೆ, ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅದರ ಬಗ್ಗೆ ಏನಾದ್ರೂ ಅಪ್ಡೇಟ್ ಇಲ್ಲದೆ ಇರ್ತದಾ ಅನ್ನೋದು? ಡೆಫಿನೆಟ್ ಇದೆ. ಈ ಗುಪ್ತಚರ ಸಂಸ್ಥೆ ಇಲ್ಲಿ ಇದ್ದಾರೆ, ಇಂಟೆಲಿಜೆನ್ಸ್ ಇದೆ, ಅವರ ಗಮನಕ್ಕೆ ಬಂದಿದೆ, ಅವರು ವರದಿಯನ್ನು ಕೊಟ್ಟಿರಬಹುದು. ಆದರೆ ಕೆಲವು ಹಿತಾಸಕ್ತಿಗಳು ಅವರನ್ನು ಆ ಸ್ಟೆಪ್ ತೆಗೆದುದೊಳಗೆ ನಿಲ್ಲಿಸಿದೆ. ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ನವರು ತುಂಬಾ ಪ್ರಭಾವಿಗಳಾಗಿದ್ದಾರೆ. ಅಲ್ಲ, ನೀವು ಹೈಕೋರ್ಟ್ ಆದೇಶದಲ್ಲಿ ಅಥವಾ ಇದನ್ನು ಹೇಳ್ಬೋದಿತ್ತಲ್ಲ, ಯಾಕೆ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ ಸಿಒಡಿಗಳು ಸಿಐಡಿಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ತನಿಖೆಗಳು ಮಾಡ್ತಾ ಇಲ್ಲ? ಹೌದು, ನಾವು ಹೈಕೋರ್ಟ್ಗೆ ಈಗ ಮನವಿ ಮಾಡಿದ ಮೇಲೆ ಈಗ ಹೈಕೋರ್ಟು ಮಾನ್ಯ ಕರ್ನಾಟಕ ಗವರ್ಮೆಂಟ್ಗೆ ಸ್ಟ್ರಿಕ್ಟ್ ಆಗಿ ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಮತ್ತೊಮ್ಮೆ ತನಿಖೆ ಮಾಡಬೇಕು ಅಂತ ಈಗ ಇದು ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ. ಇನ್ನು ಎಷ್ಟು ಕಾಲಾವಕಾಶ ಬೇಕಾಗ್ತದೆ? ಇನ್ನು ನಾವು ಈಗ 3 ತಿಂಗಳು, ಈಗ ನಾವು ಇದೇ ಜಾಸ್ತಿ ಆಯ್ತು ಅಂತೇಳಿ ನಾವು ಒದ್ದಾಡ್ತಿದ್ದೇವೆ. ಈಗ 2ನೇ ಸಲ ಹೇಳಿದ ಮೇಲೂ ಕೋರ್ಟು 3 ತಿಂಗಳು ಈಗ ತೆಗೆದಿದ್ದಾರೆ, ಇನ್ನೂ ಇನ್ವೆಸ್ಟಿಗೇಷನ್ ಇದು ರಿಪೋರ್ಟ್ ಅವರಿಗೆ ಹೋಗಲಿಲ್ಲ. ಈಗ ಮಾನ್ಯ ಹೈಕೋರ್ಟು ಜನವರಿ 18ಕ್ಕೆ ಈ ಕೇಸನ್ನು ಇಟ್ಟಿದೆ. ಈಗ ಅವರಿಗೆ 18ರೊಳಗೆ ಎಲ್ಲವನ್ನು ತಂದು ನೀವು ಕೊಡಬೇಕು. ಬೇನಾಮಿ ಆಸ್ತಿ ಯಾವುದು ಉಂಟು, ಎಷ್ಟು ಹಣ ಇದೆ ಬ್ಯಾಂಕ್ಗಳಲ್ಲಿ, ಯಾರ ಹೆಸರಲ್ಲಿ ಆಸ್ತಿ ಇದೆ, ಹಣ ಇದೆ, ಆಸ್ತಿ ಪಾಸ್ತಿಗಳಿದೆ, ಹಣ ಇದೆ. ಕೆಲವೊಂದನ್ನು ಬೇನಾಮಿ ಆಸ್ತಿಯಲ್ಲಿ ಇಟ್ಕೊಂಡಿದ್ದಾರೆ, ಅವರ ರಿಲೇಷನ್ ಅವರ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನು ನಾವು ಹುಡುಕಿ ಈವಾಗಲೇ ಸಾಕಷ್ಟು ಲಿಸ್ಟ್ ಅನ್ನು ಕೊಟ್ಟಿದ್ದೇವೆ. ಅಲ್ಲ, ಒಂದು ಕಡೆಯಲ್ಲಿ ಈಗ ನೋಟ್ ಬ್ಯಾನ್, ಅಕ್ರಮ ಆಸ್ತಿ, ಇದೆಲ್ಲ ಇದರ ಎಫೆಕ್ಟ್ ಏನಾದ್ರು ಇದಕ್ಕೆ ಹೊಡೆತ ಬಿದ್ದಿದ? ಅದು ಬಿದ್ದಿದೆ, ಕರಗೆ ಹೋಗಿದೆ, ಅಲ್ಲಿ ಕೂಡ ಇಲ್ಲ, ಕರಗೆ ಹೋಗಿಲ್ಲ. ಏನಾಗಿದೆ ಅಂದ್ರೆ ಫಸ್ಟ್ ಬ್ಲ್ಯಾಕ್ ಮನಿ ವಿದೇಶದಲ್ಲಿ ಇದ್ದದ್ದು, ಇದರ ಬಗ್ಗೆ ಸರ್ಕಾರ ಒಂದು ನೋಟಿಫಿಕೇಶನ್ ಹಾಕಿತ್ತು. ಆಗ ತೆಗೊಳ್ಳುವವರಿಗೆ ಹೆದರಿಕೆ ಆಯಿತು. ಅದರ ಮೊದಲೇ ಆರ್ಡರ್ ಆಗಿತ್ತು, ಆಸ್ತಿಯನ್ನು ಏಲಂ ಮಾಡಿ ಹಣವನ್ನು ಸದಸ್ಯರಿಗೆ ಕೊಡಿ ಅಂತೇಳಿ. ಬಟ್ ತೆಗೊಳ್ಳುವವರಿಗೆ ಈ ನೋಟಿಫಿಕೇಶನ್ ಬಂದಾಗ ಹೆದರಿಕೆ ಆಯಿತು, ನಮ್ಮದು ಆಸ್ತಿದು ವಿವರ ಕೊಡಲಿಕ್ಕೆ ಬರ್ಬೋದು, ನಾವು ಕೊಡೋದಿಲ್ಲ ಅಂತ. ಅದು ಒಂದು ಹಿನ್ನಡೆ ಆಯಿತು. ಆಮೇಲೆ ಮತ್ತೆ ದೇಶದ ಒಳಗಿದ್ದ ಏನು ಬ್ಲ್ಯಾಕ್ ಮನಿ ಇದೆ ಅದನ್ನು ಸೆಪ್ಟೆಂಬರ್ 30ರೊಳಗೆ ಲಾಸ್ಟ್ ಇಯರ್ ಕೊಡಬೇಕಂತ ಸರ್ಕಾರ ಹೇಳಿತು. ಆಗ ಮತ್ತೆ ಪುನಃ ಹಿನ್ನಡೆ ಆಯ್ತು, ಯಾಕಂದ್ರೆ ಅವರು ಎದುರಿದ್ರು, ನಾವು ಕೊಟ್ಟು ಏನಾದರೂ ನಾವು ಸಿಕ್ಕಾಕೊಳ್ತೇವಾ, ಎಲ್ಲಿಂದ ಬಂತು ಹಣ ಅಂತ ಹೇಳಬೇಕು ಅಂತ. ಅದರಿಂದ ಮತ್ತೆ ಪುನಃ ಹಿನ್ನಡೆ ಆಯಿತು. ಆಮೇಲೆ ನವೆಂಬರ್ 8 ಕಳೆದ ವರ್ಷ
ಈ ನೋಟ್ ಇದರ ಬಗ್ಗೆ ಡಿಮಾನಿಟೈಸೇಷನ್ ಬಗ್ಗೆ ಬಂತು. ನೋಟ್ ಇದ್ರೂ ಕೊಡ್ಲಿಕ್ಕೆ ಹೆದರಿಕೆ ಆಯ್ತು. ನಿಜಕ್ಕೂ ಮ್ಯಾನೇಜ್ಮೆಂಟ್ಗೆ ತಾಕತ್ತಿತ್ತು, ಆ ಹಣವನ್ನು ಅವರಿಗೆ ಕೊಟ್ಟು ಗ್ರಾಹಕರಿಗೆ ಕೊಟ್ಟು ಅವ್ರದೇ ಹಣ ಅದು, ಅದನ್ನು ಚೆನ್ನಾಗಿ ಇದು ಮಾಡಬಹುದಿತ್ತು, ಉಪಯೋಗಿಸಬಹುದಿತ್ತು. ಅದನ್ನು ಮಾಡಲಿಲ್ಲ ಇವರು. ಈ ತರ ಹೊಡೆತ ಬಿದ್ದುದರಿಂದಾಗಿ ಸ್ವಲ್ಪ ಹಿನ್ನಡೆ ಆಯ್ತು. ಈಗಾಗಲೇ ನೀವು ಗಮನಿಸಬಹುದು. ಆದ್ರೆ ಗ್ರಾಹಕರು ಇನ್ನೂ ಕೂಡ ನಂಬಿಕೆ ಇಟ್ಟಿದ್ದಾರೆ. ಅಗ್ರಿಗೋಲ್ಡ್ ಹಣ ನಾಳೆ ಬರುತ್ತೆ, ನಾಡ್ದು ಬರುತ್ತೆ, ಈ ಒಂದು ಯಾರ ಹತ್ರ ಕೇಳಿದ್ರು, ಈಗ ಮಹಿಳೆ ಕೇಳಿ ಎಲ್ಲಾದ್ರೂ ಬರ್ಬೋದು, ಯಾವ್ದು ಬರುತ್ತೆ ಗೊತ್ತಿಲ್ಲ ಅಂತ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲ ಒಂದು ಕಡೆಯಲ್ಲಿ ಅಂತ. ಆದ್ರೆ ಕೆಲವರು ಇನ್ನೂ ಕೂಡ ಏಜೆಂಟ್ರುಗಳು ಅದೇ ರೀತಿಯ ಕಾರ್ಯಪ್ರವೃತ್ತರಾಗಿದ್ದಾರೆ. ಕಲೆಕ್ಷನ್ ಮಾಡುವಂಥದ್ದು, ರೆಗ್ಯುಲರ್ ಆಗಿ ಇರುವಂಥದ್ದು. ಹೇಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಒಂದು ಕಡೆಯಲ್ಲಿ ಕೇಳಿದ್ರೆ ನಮ್ಮ ಆಸ್ತಿಯನ್ನಾದ್ರೂ ಮಾರಿ ನಿಮ್ಗೆ ಹಣ ಕೊಡ್ತೀವಿ, ನೀವು ಟೆನ್ಷನ್ ಯಾಕೆ ಮಾಡ್ತೀರಿ ಅಂತ ಸ್ಥಿತಿ, ಒಂದು ಆತ್ಮಸ್ಥೈರ್ಯದ ಉತ್ತರವನ್ನು ನೀಡ್ತಾರೆ. ಇದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು? ನಿಜಕ್ಕೂ ಏನಂದ್ರೆ ಸಾಕಷ್ಟು ಆಸ್ತಿಗಳಿವೆ, ಸರಿಯಾದ ಕ್ರಮವನ್ನು ತಗೊಂಡ್ರೆ ಎಲ್ರಿಗೂ ಹಣ ಸಿಗುವುದನ್ನು ಮಾಡಬಹುದು. ಆದರೆ ಮಧ್ಯದಲ್ಲಿ ರಾಜಕೀಯ ಬಂದು ಈ ಎಲ್ಲ ಗೊಂದಲ ಉಂಟಾಗ್ತಾ ಇದೆ. ಮೊನ್ನೆ ಮಾನ್ಯ ಹೈಕೋರ್ಟು ಅದೇ ಎಲ್ಲರದು ಇದನ್ನು ಆಸ್ತಿಯನ್ನು ಇದು ಮಾಡಿಕೊಂಡು ಆಕ್ಷನ್ ಮಾಡಿ ಅಂತ ಹೇಳಿತ್ತು, ಲಿಸ್ಟ್ ಕೂಡ ಕೊಡಿ ಅಂತ ಹೇಳಿತ್ತು. ಈ ಮಧ್ಯ ಯಾರೋ ಒಂದು ನಾವು ಅಗ್ರಿಗೋಲ್ಡ್ ಇದರಲ್ಲಿ ಎಲ್ಲರೂ DC ಆಫೀಸ್ಗೆ ಹೋಗಿ ನಿಮ್ಮ ಹೆಸರುಗಳನ್ನು ಕೊಡಿ, ಅವರು ಹಣ ಕೊಡ್ತಾರೆ ಅಂತೇಳಿ ಸುಮ್ಮನೆ ವದಂತಿ ಹಬ್ಬಿಸಿ ಈ ಥರ ಹಾಳು ಮಾಡ್ತಾ ಇದ್ದಾರೆ. ಅಥವಾ ಇನ್ನು ಕೆಲವರು BMSಗೆ ಹೋದರೆ ನಿಮಗೆ ಭಾರತೀಯ ಮಧು ಸಂಘಕ್ಕೆ ಹೋಗಿ ನಿಮಗೆ ಹಣ ಸಿಗುವುದು ಏನ್ಗಿರಿ, ಅವರು ಮ್ಯಾನೇಜ್ಮೆಂಟ್ ನೋಡ್ಕೊಡ್ಬೇಕು, ಅದೇಗೆ ಸಾಧ್ಯ, ಹಾಗೆ ಹೀಗೆ ಅಂತ ಹೇಳುವವರು ಇದ್ದಾರೆ. ಈ ಥರ ಡಿವೈಡ್ ಮಾಡಿಕೊಂಡು ಗೊಂದಲವನ್ನು ಹಬ್ಬಿಸಿ ಸಾಕಷ್ಟು ಮುಂದೆ ಹೋಗಬೇಕು, ಇದು ತಡ ಆಗಬೇಕು ಎಂಬ ಒಂದು ಗುರಿ ಇದ್ದಾಗೆ ಕಾಣುತ್ತೇವೆ. ಈಗಾಗಲೇ ಒಂದು ವೇಳೆ ಹಣ ಬಂದರೂ ಕೂಡ ಯಾವ ರೀತಿಯಲ್ಲಿ ಅವರಿಗೆ ಗ್ರಾಹಕರಿಗೆ ಸಿಗುವ ಸಾಧ್ಯತೆಗಳಿದೆ? ಇದರಲ್ಲಿ ಏನಂದ್ರೆ ಮಾನ್ಯ ಹೈಕೋರ್ಟ್ ಏನು ಹೇಳಿದೆ ಅಂದ್ರೆ ಎಲ್ಲರದು ಆಧಾರ್ ಮತ್ತೆ ಬ್ಯಾಂಕ್ ಅಕೌಂಟ್ ಇದು ಏನು ಜೆರಾಕ್ಸ್ ಇದೆ ಅದೆಲ್ಲವನ್ನು ನಾವು ತೆಗೆದುಕೊಂಡು ಹೋಗಿ ಈಗ ಕೋರ್ಟಿಗೆ ನಾವು ಸಬ್ಮಿಟ್ ಮಾಡಿದ್ದೇವೆ. ಪ್ರತಿಯೊಬ್ಬರು ಕೋರ್ಟಿಗೆ ನೀಡಲಿಕ್ಕೆ ಸಾಧ್ಯತೆ ಇದೆ, ಅವರು ಯಾರ ಹತ್ರ ನೀಡಬೇಕು? ನಾವು ಅದೇ ಅದಕ್ಕಾಗಿ ಭಾರತೀಯ ಮಧು ಸಂಘ ಪತ್ರಿಕಾಗೋಷ್ಠಿ ಮಾಡಿಕೊಂಡು ಎಲ್ಲರಿಗೂ ತಿಳಿಸಿ ನೀವೆಲ್ಲವನ್ನು ಇಲ್ಲಿ ತಂದು ಕೊಡಿ, ನಾವು ಬೆಂಗಳೂರಿಗೆ ಹೋಗಿ ಮುಟ್ಟಿಸ್ತೇವೆ. ಬೆಂಗಳೂರಿನವರು ಇಂಟರ್ನ್ ಮಾನ್ಯ ಮಂಗಳೂರಲ್ಲಿ ಎಲ್ಲಿ ತಲುಪಿಸಬೇಕು? ಈಗ ಮಂಗಳೂರಲ್ಲಿ ಫೆಲಿಕ್ಸ್ ಬೈ ಬಜಾರ್ಲಿ ಭಾರತೀಯ ಮಧು ಸಂಘದ ಆಫೀಸ್ ಇದೆ. ಅಲ್ಲಿ ಮಂಗಳವಾರ ಮತ್ತು ಶನಿವಾರ ರಾಜನ್ ಮತ್ತು ಸನಿಲ್, ನಾನು ಯಾವಾಗಲೂ ಇರ್ತೇನೆ ಅಲ್ಲಿ, ರಾಜನ್ ಮತ್ತು ಸನಿಲ್ ಇರ್ತಾರೆ. ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಹಿತಿಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಯಾರ್ದು ಹೆಸರು ಬಿಟ್ಟೋಗಿದೆ ಅಂತ ಕೂಡ ನೋಡಿಕೊಂಡು ಅದಕ್ಕೆ ಏನು ಮಾಡಬೇಕು ಫಾರ್ಮನ್ನು ಭರ್ತಿ ಮಾಡಿಕೊಂಡು ಅದನ್ನು ಬೆಂಗಳೂರಿಗೆ ಮುಟ್ಟಿಸುವ ವ್ಯವಸ್ಥೆಯನ್ನು ಕೂಡ ನಾವೀಗ ಮಾಡಿದ್ದೇವೆ. ಈ ತರ ಎಲ್ಲ ಮಾಡಿದ್ದೇವೆ. ದೂರದಿಂದ ಬರುವಂತವರಿಗೆ ಅಥವಾ ಈಗ ದೂರದಿಂದ ಬರೋವರಿಗೆ ಏನು ನಾವು ಹೇಳಿದ್ದೇವೆ ಅಂದ್ರೆ ಒಂದು 25 ಮಂದಿದ 100 ಮಂದಿದ ಒಬ್ಬ ಲೀಡ್ ತಗೊಂಡು ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಒಬ್ಬ ಬಂದ್ರೆ ಸಾಕು. ಒಂದು ಕಡೆಯಲ್ಲಿ ನಂಬಿಕೆ ಎಲ್ಲ ಹೋಗಿದೆ, ಇನ್ನೊಂದು ಕಡೆಯಲ್ಲಿ ಲೀಡ್ ಮಾಡುವಂತದ್ದು, ಒಬ್ಬ ನಾಯಕನಾಗುವಂತದ್ದು, ಇನ್ನು ಅವನ ಮೇಲೆ ಎಷ್ಟು ನಂಬಿಕೆ ಇರುತ್ತೆ. ಬರುವಂತವರೇ ಹೆಚ್ಚು ಚಿಂತಿಲ್ಲ, ನಾನು ಏನಾದ್ರೂ ಚಿಂತಿಲ್ಲ ಮರೆ ನಾನೇ ಬರ್ತೀನಿ ಅಂದ್ರೆ ಒಂದು ಕಡೆಯಲ್ಲಿ ಮೋಸ ಹೋಗಿ ಆಗಿದೆ, ಇನ್ನು ಮೋಸ ಬೇಡ ಅನ್ನುವಂತ ಸ್ಥಿತಿ ಇದ್ದಾರೆ. ಒಂದು ಕಡೆಯಲ್ಲಿ ನಿಮ್ಮನ್ನು ನಮ್ಮದಂತ ಸ್ಥಿತಿ ಆಗಿದೆ. ಅಂತ ಇರುವಾಗ ನೀವು ಈಗ ಒಗ್ಗೂಡಿಸ್ಲಿಕ್ಕೆ ಮತ್ತೆ ಒಂದು ಕಡೆಯಲ್ಲಿ ಬೇಡ ಅಂತ ಬಿಟ್ಟೋದವರು, ಕೆಲವು ಕಡೆಯಲ್ಲಿ ಡೆಪಾಸಿಟ್ ಮಾಡಿದಂತ ಆ ಚೀಟಿಗಳೇ ಇರೋದಿಲ್ಲ, ಪತ್ರಗಳೇ ಇರೋದಿಲ್ಲ. ಹಾಗಿರುವಾಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ನಾವು ಕೋರ್ಟಿಗೆ ಈವಾಗಲೇ ನಿವೇದನೆ ಮಾಡಿದ್ದೇವೆ. ಇದರಲ್ಲಿ 2-3 ಸಂಗತಿಗಳಿವೆ. ಒಂದು, ಮ್ಯಾನೇಜ್ಮೆಂಟ್ ಆಲ್ರೆಡಿ ಚೆಕ್ ಇಶ್ಯೂ ಮಾಡಿತ್ತು ಡ್ಯೂ ಆದದಕ್ಕೆ, ಆದರೆ ಚೆಕ್ ಬೌನ್ಸ್ ಆಗಿದೆ. ಅದಕ್ಕೆ ಒಂದು ಫಾರ್ಮಾ ಮಾಡಿಕೊಂಡು ಅದರಲ್ಲಿ ಭರ್ತಿ ಮಾಡಿ ಕೊಡಬೇಕಂತ ಹೈಕೋರ್ಟು ಈಗ ಮನವರಿಕೆ ಮಾಡಿದೆ. ಇನ್ನೊಂದು, ಈವಾಗಲೇ ಡೆಪಾಸಿಟ್ ಆಗಿ ಡ್ಯೂ ಆಗಿದೆ, ಹಣ ಸಿಗಲಿಲ್ಲ, ಅಂಥದಕ್ಕೆ ಒಂದು ಫಾರ್ಮ್ ಮಾಡಿಕೊಂಡು ಅದು ಸಬ್ಮಿಟ್ ಮಾಡಬೇಕಂತ. ಮತ್ತೊಂದು, ಈ ಗ್ರಾಹಕರ ಇದಕ್ಕೆ ತಾಳಲಾರದೆ ಏನು ಒತ್ತಡ, ಬೊಬ್ಬೆ, ಇದು ಬೈಗಳನ್ನು ಇದು ಮಾಡದೆ ತಮ್ಮ ಆಭರಣವನ್ನ ಆಸ್ತಿಯನ್ನ ಮಾರಿ ಅವರ ಹಣವನ್ನು ಕೊಟ್ಟುಬಿಟ್ಟಿದ್ದಾರೆ. ಅಂಥವ್ರಿಗೆ ಕೂಡ ಕೊಡಿಸುವ ವ್ಯವಸ್ಥೆಯನ್ನು ಮಾನ್ಯ ಹೈಕೋರ್ಟ್ಗೆ ನಾವು ಮನವರಿಕೆ ಮಾಡಿದ್ವಿ. ಈ ಥರ ಎಲ್ಲ ಆಗಿದೆ ಅಂದರೆ ಅದಕ್ಕೊಂದು ಫಾರ್ಮ್ಯಾಟ್ ಮಾಡಿಕೊಂಡು ಅದನ್ನು ಸಬ್ಮಿಟ್ ಮಾಡಿಕೊಂಡು ಮಾಡಬೇಕು ಅಂತ ಚಿಂತನೆ ನಡೆದಿದೆ. ಆಮೇಲೆ ಇವಾಗಲೇ ಹೂಡಿಕೆ ಮಾಡಿಕೊಂಡು ಕೆಲವರು ತೀರಿ ಹೋಗಿದ್ದಾರೆ. ಅವರಿಗೆ ಹೇಗೆ ಮಾಡೋದು? ಅವರಿಗೆ ಅವರ ಯಾರು ಲೀಗಲ್ ಹ್ಯಾರ್ಸ್ ಯಾರು ಇದ್ದಾರೆ ಅವರ ಮುಖಾಂತರ ಅವರ ಇಬ್ಬರ ಬ್ಯಾಂಕ್ ಅಕೌಂಟು ಆಧಾರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಒಂದು ಲಿಸ್ಟ್ ಮಾಡಿಕೊಂಡು ಅವರು ಅದನ್ನು ಸಬ್ಮಿಟ್ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ರೀತಿ ಎಲ್ಲ ಯಾವ ಥರ ಅದನ್ನು ಅವರಿಗೆ ಕಟ್ಟಕಡೆಯ ಸದಸ್ಯನಿಗೆ ಅವನ ಹಣವನ್ನು ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ನಾವು ಈವಾಗಲೇ ಕೋರ್ಟಿಗೆ ಮನವರಿಕೆ ಮಾಡಿದೆ. ಕೋರ್ಟು ಪರಾಮರಿಸಿ ಹೇಳ್ತೇವೆ. ಫೈನಲ್ ಡಿಸಿಷನ್ ಆಗಲಿಲ್ಲ, ಬಟ್ ಈ ಎಲ್ಲ ವಿಷಯ ಈ ಕೋರ್ಟಿಗೆ ಮನವರಿಕೆ ಆಗಿದೆ. ಅವರು ಈಗ ಮೊದಲು ಅವ್ರದ್ದು ಉದ್ದೇಶ ಏನಂದರೆ ಮೊದಲು ಆಕ್ಷನ್ ಆಗಿ ಹಣ ಬರಲಿ, ಅಟ್ಲೀಸ್ಟ್ ಒಂದು 2500 ಕೋಟಿ ಆದರೂ ಬಂದರು. ಯಾಕಂದರೆ ಇಲ್ಲಿ 7,000 ಕೋಟಿ ಇನ್ವಾಲ್ವ್ ಆಗಿದೆ.
ಗ್ರಾಹಕರಿಗೆ 9 ರಾಜ್ಯಗಳಲ್ಲಿ 32 ಲಕ್ಷ ಗ್ರಾಹಕರು, 8 ಲಕ್ಷ ಕಮಿಷನ್ ಏಜೆಂಟು ಸೇರಿಕೊಂಡು ಈ ವಿಷಯ ಸಂಬಂಧಪಟ್ಟಿದೆ. 32 ಲಕ್ಷ ಜನರ ವಿತ್ತ ಜೀವಗಳ ಇದು ಪ್ರಶ್ನೆ ಆಗಿದೆ. ಅದಕ್ಕಾಗಿ ಕೋರ್ಟು ಬಹಳ ಒಳ್ಳೆಯ ಜಡ್ಜ್ಗಳು ಇಬ್ಬರು ಕೂಡ ಬಹಳ ಸಂಯಮದಿಂದ ಮ್ಯಾನೇಜ್ಮೆಂಟಿಗೆ ಬೇಕಾದಷ್ಟು ಟೈಮ್ ಕೊಟ್ಟು ಬೇಗ ಕೊಡಿ ಅಂತ ಹೇಳುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ನಮಗೆ ಅನಿಸುತ್ತೆ ಖಂಡಿತವಾಗಿಯೂ ಸ್ವಲ್ಪ ಸಮಯ ಕಾಲಾವಕಾಶ ಎಲ್ಲ ಜನಗಳು ತಾಳ್ಮೆಂದಿದ್ರೆ ಅವರವರ ಹಣ ಅವರಿಗೆ ಸಿಗುವಂತ ಸಾಧ್ಯತೆಗಳು ಇದೆ. ಎಸ್ ವಿ ರಾಜನ್ ಅವರೇ, ಈಗಾಗಲೇ ನೀವು ಗಮನಿಸಬಹುದು 25 ವರ್ಷಗಳ ಇತಿಹಾಸವನ್ನು ಸಾರಿರುವಂತಹ ಈ ಅಗ್ರಿಗೋಲ್ಡ್ ಕಂಪನಿ ಒಂದು ಕಡೆಯಲ್ಲಿ ಮುಳುಗಡೆ ಹೊಂದಿದೆ ಅನ್ನುವಂಥದ್ದು. ಆದ್ರೆ ಇನ್ನು ಯಾವ ರೀತಿಯ ಪಾಠವನ್ನು ಇದು ಒಂದು ಕಡೆಯಲ್ಲಿ ಕಲಿಸಿದಂತಾಯ್ತು ನಮ್ಮ ಎಲ್ಲ ಗ್ರಾಹಕರಿಗೆ ಅನ್ನುವಂಥದ್ದು? ಎಲ್ಲ ಗ್ರಾಹಕರಿಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನೀವು ಹೇಳಿದಾಗೆ ಈಗ ಅಗ್ರಿಗೋಲ್ಡ್ ಒಂದು ಬದಿಯಲ್ಲಿ ಅದು ಮುಳುಗಿ ಹೋಯಿತು. ಈಗ ಪುನಃ ಕೆಲವು ಕಂಪನಿಗಳು ಬರ್ತಾ ಇವೆ, ಅದರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ, ನಾವು ಏನಾದರೂ ಒಂದು ಮೀಟಿಂಗ್ ಹೋರಾಟಕ್ಕೆ ಏನು ಕರೆದರೆ ಬರಲ್ಲ. ಮೇನ್ ಆಗಿ ಬರಬೇಕಾದ್ದು ಏಜೆಂಟ್ರವರು, ಕಸ್ಟಮರ್ ಅಲ್ಲ. ಕಸ್ಟಮರ್ ಹತ್ರ ನೀವು ಆವಾಗ ಹೇಳಿದಿರಿ ನೀವು ಹಣ ಕೊಡಬೇಕಲ್ಲ ಅಂತ ಹೇಳಿದಿರಿ. ನಿಜವಾಗಿ ಏಜೆಂಟ್ ಒಂದು ಸರಿಯಾದ ಮಾಹಿತಿಯನ್ನು ಕಸ್ಟಮರಿಗೆ ಕೊಟ್ಟರೆ ಅವ ನಮ್ಮ ಹತ್ರ ದುಡ್ಡು ಕೇಳಲ್ಲ. ಅವನಿಗೆ ಸರಿಯಾದ ಮಾಹಿತಿ ಕೊಡಬೇಕು, ಕೋರ್ಟಲ್ಲಿ ಏನಾಗಿದೆ. ಇಲ್ಲದ್ರೆ ಸುಳ್ಳು ಹೇಳುದು. ಈಗ ಆಗೊಮ್ಮೆ ಹೇಳಿದೆ ನಾನು, ಡೈರೆಕ್ಟರ್ಗಳು ಹೇಗೆ ಹೇಳ್ತಾರೆ ಅದೇ ಮಾತನ್ನು ಹೇಳಿ 3 ತಿಂಗಳೊಳಗೆ ಬರ್ತದೆ, 2 ತಿಂಗಳೊಳಗೆ ಬರ್ತದೆ, ಮತ್ತೆ ಅವ ಇವನಿಗೆ ಹೊಡೆಯುತ್ತಾನೆ. ಇಂಥ ಎಲ್ಲ ಪರಿಸ್ಥಿತಿ. ನಿಜವಾಗಿ ಇಂಥ ಕಂಪನಿಗಳು ಈ ಕರ್ನಾಟಕಕ್ಕೆ ಬರಲೂಬಾರ್ದು. ಅದಕ್ಕೆ ನಾವು ಹೇಳಿದ್ದು, ಇದನ್ನು ಸರ್ಕಾರವೇ ಹೊಣೆ ಅಲ್ಲದೆ ನಾವೇನು ಹೊಣೆ ಅಲ್ಲ. ನಾವು ಕಟ್ಟಿದ ಹಣಕ್ಕೆ ರಸೀದಿ ಕೊಟ್ಟಿದ್ದೇವೆ, ಎಲ್ಲವನ್ನೂ ಕೊಟ್ಟಿದ್ದೇವೆ. ಕಸ್ಟಮರ್ ಎದುರುವ ಅವಶ್ಯಕತೆ ಇಲ್ಲ. ಇದ್ದೇನೆ ಅಂತ ಹೇಳಿದ ಮೇಲೆ ನಾವು ಇರಲೇಬೇಕು ಖಂಡಿತ. ಈಗ ನಾನೊಂದು ಏಜೆಂಟ್ ಆಗಿದ್ದರೆ ನನ್ನ ಕಸ್ಟಮರಿಗೆ ಹಣ ಬರುವ ತನಕ ನಾನು ನಿಲ್ಲುವುದಲ್ಲ. ಇನ್ನೊಂದು ಕಸ್ಟಮರಿಗೂ ಬರುವ ಏಜೆಂಟಿಗೆ ಬರುವ ತನಕ ನಾವು ಅವರ ಜೊತೆ ಇರಬೇಕು. ಅದಕ್ಕೆ ನಾವು ಸಂಘಟನೆ ಅಂತ ಹೇಳುದು. ಈಗ BMS ಸಂಘಟನೆ ಇದ್ದುದರಿಂದ ಇವತ್ತು ಕೆಲವು ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿದೆ. ಯಾಕೆಂತ ಹೇಳಿದರೆ ಮನೆಗೆ ಬಂದು ಬೈಕ್ ತಕೊಂಡು ಹೋಗೋದು ಇದೆಲ್ಲ ಕೆಲವು ಇತ್ತು. ಈಗ ಅಲ್ಲ ಮಾಡುವುದೆಲ್ಲ ಕಡಿಮೆ ಆಗಿದೆ. ಯಾಕಂತ ಹೇಳಿದರೆ ಸಂಘಟನೆ ಸ್ವಲ್ಪ ಬಲ ಇದ್ದರಿಂದ. ಈಗಾಗಲೇ ಎಷ್ಟು ದಾವೆಗಳನ್ನು ಹೂಡಲಾಗಿದೆ ಈಗ ಇಲ್ಲಿ ಏಜೆಂಟ್ಗಳ ಮೇಲೆ. ಯಾಕಂದ್ರೆ ಇಷ್ಟು ಹಣ ಲೂಟಿ ಮಾಡಿದರೆ ಕಂಪನಿ, ನಿಮ್ಮ ಮೇಲೇನೆ ದಾವೆ ಹೂಡಬೇಕಾಗಿದೆ. ನಮ್ಮನ್ನ ತೆಗೆದುಕೊಂಡವರು ಅಥವಾ ಪಿಗ್ಮಿಯ ರೂಪದಲ್ಲಿ ತೆಗೆದುಕೊಂಡವರು ಅವರು ನಮಗೆ ಅವರೇ ಕೊಡಬೇಕು. ಎಷ್ಟು ದಾವೆಗಳು ಹೂಡಿರಲಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ? ಖಂಡಿತ ಇಲ್ಲಿ ಏನು ಅಷ್ಟು ದಾವೆಗಳು ಹೂಡಿಲ್ಲ. ಯಾಕಂತ ಹೇಳಿದರೆ ನಮಗೆ ಡಿಪಾರ್ಟ್ಮೆಂಟ್ ಇಂದ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಯಾವ ಸ್ಟೇಷನಲ್ಲಿ ಯಾವುದೇ ಪೊಲೀಸ್ ಇಲಾಖೆಯಿಂದ ನಮಗೆ ಆರ್ಡರ್ ಆಗಿದೆ, ನೀವೇನು ಮಾಡಬೇಡಿ. ನಾವೇನು ಹೇಳ್ತೇವೆ, ನಾವು ಅದಕ್ಕಿಂತ ಮೊದಲು ಒಂದು ಮನವಿ ಕೊಟ್ಟಿದ್ದೀವಿ. ಈಗ ಅಗ್ರಿಗೋಲ್ಡ್ ಪ್ರಾಬ್ಲಮ್ ಆಗಿದೆ, ಯಾವುದೇ ಕಸ್ಟಮರು ಇವರು ಬಂದರೆ ಇಬ್ಬರನ್ನು ಕೂರಿಸಿ ಅವರ ಮೇಲೆ ಕೇಸ್ ಹಾಕಬೇಡಿ, ಕನ್ವಿನ್ಸ್ ಮಾಡಿ ಅದನ್ನು ಇದು ಮಾಡಬೇಕಂತ ಎಲ್ಲ ಡಿಪಾರ್ಟ್ಮೆಂಟ್ 30 ಜಿಲ್ಲೆಯಲ್ಲಿ ಒಳ್ಳೆಯ ಇದಕ್ಕೆ ಸಿಕ್ಕಿದೆ, ನಮಗೆ ಸಪೋರ್ಟ್ ಸಿಕ್ಕಿದೆ ಡಿಪಾರ್ಟ್ಮೆಂಟಿಂದ. ನಾವು ಅದನ್ನು ಇಲ್ಲ ಅಂತ ಹೇಳಿಕೆ ನಿಜವಾಗಿಯೂ ಪೊಲೀಸಿನವರು ನಾವು ಮೆಚ್ಚಲೇಬೇಕು. ಈಗಾಗಲೇ ಹಾಗಾದ್ರೆ ನಾವೇ ಆಯ್ಕೆ ಮಾಡಿದ ಸರ್ಕಾರ ಮಾತ್ರ ಇದರ ಬಗ್ಗೆ ಕಾಳಜಿ ತೋರಿಸ್ತಾರೆ. ಈಗ ಒಬ್ಬ ಮನೆಗೆ ಹೋಗ್ತಾನೆ ಅಥವಾ ಒಬ್ರು ಬರ್ತಾರೆ ಅಂತ ಆದ್ರೆ ನಾವು ಅವರ ಮನೆಗೆ ಒಳಗೆ ಬಿಡುವಕ್ಕಿಂತ ಮೊದಲು ನಾವು ಪರಿಚಯ ಕೇಳಲೇಬೇಕು. ಅಂತ ಸ್ಥಿತಿ ಯಾರಿಗಿದೆ? ಹಾಗಾದ್ರೆ ರಾಜ್ಯ ಸರ್ಕಾರ ಅದನ್ನು ಮಾಡ್ಬೇಕಿತ್ತು. ಅದಕ್ಕೆ ಬಹಳಷ್ಟು ಜವಾಬ್ದಾರಿಯುತವಾಗಿದೆ. ಹೈದರಾಬಾದಿಯ ಒಂದು ಕಂಪನಿ ಏನಿದೆ ಅದು ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಇಂಥ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ನನ್ನದಲ್ಲ ಸ್ಥಿತಿಯಲ್ಲಿ ಬೇಜವಾಬ್ದಾರಿ ತೋರಿಸಿದ್ರೆ ಇದರ ಬಗ್ಗೆ ಹೋರಾಟ ಹೇಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಈವಾಗಲೇ ಅದಕ್ಕೆ ನಾವು ಮೊದಲು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೇವೆ, ರಾಜ್ಯ ಸರ್ಕಾರಕ್ಕೂ ಮನವಿ ಕೊಡ್ತೇವೆ. ಕಠಿಣವಾದ ಒಂದು ಕಾನೂನು ಅನ್ನು ರೂಪಿಸಿ ಇನ್ನು ಮುಂದೆ ಆದರೂ ಇಂಥ ಒಂದು ಹಣ ಬ್ಲೇಡ್ ಕಂಪನಿಗಳು ಬರದಾಗೆ ನೋಡಬೇಕು ಅಂತ ನಾವು ರಾಜ್ಯ ಸರ್ಕಾರನೇ ಅದರಲ್ಲಿ ಯಾವುದೋ ಒಬ್ರು MP-ಗಳ MLA-ಗಳ ಇನ್ಯಾರದೋ ಒಂದು ಹಸ್ತಕ್ಷೇಪ ಇದ್ರೆ ಆರಾಮವಾಗಿ ಬರುತ್ತೆ ರಾಜ್ಯಕ್ಕೆ. ಯಾಕಂದ್ರೆ ನಿಮ್ಗೆ ಒಂದು ಇಷ್ಟು ಕೊಡ್ತೇವೆ, ಅದು ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಕೊಡ್ತೀವಿ ಅಷ್ಟು ಆವೇಶ ಕೊಟ್ರೆ ಸಾಕು, ಯಾವ ಕಂಪನಿಗಳು ಕೂಡ ತಲೆ ಎತ್ತವೆ. ಅದರ ಕರ್ನಾಟಕ ರಾಜ್ಯದಲ್ಲಿ ಈಗ ಬೇಕಾದಷ್ಟು ಇದೆ ಅಂತ ಸ್ಥಿತಿ. ಚೈನ್ ಸ್ನೇಕಿಂಗ್ ಅಥವಾ ಈ ಒಂದು ಚೈನಿನ ರೀತಿಯಲ್ಲೇ ಒಂದು ಅವರ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ, ಹಣ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಇತರ ಕಂಪನಿಗಳಲ್ಲಿ. ಹಾಗಿರುವಾಗ ಇದರ ಬಗ್ಗೆ ನಿಗಾ ವಹಿಸುವಂತ ಪ್ರಕ್ರಿಯೆಯನ್ನು ಯಾರು ಮಾಡುವಂತದ್ದು? ಅದಕ್ಕೆ ಇದಕ್ಕೆ ಆದಂತ ಒಂದು ಸಂಘಟನೆಗಳು ಬೇಕಾಗ್ತದಾ? ಹೌದು, ಖಂಡಿತವಾಗಿ ಬೇಕು. ಇಂಥ ಸಾರ್ವಜನಿಕ ಸಂಸ್ಥೆಗಳು ಎಚ್ಚೆತ್ತು ಈ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಈ ರಾಜ್ಯದಲ್ಲಿ ಈ ತರ ತಲೆ ಎತ್ತದಂತೆ ಎಲ್ಲರೂ ಜಾಗೃತರಾಗಬೇಕು. ಜಾಗೃತರಾಗಿ ಅಲ್ಲಲ್ಲಿ ಒಂದು ಹಿತರಕ್ಷಣಾ ವೇದಿಕೆ ಅಂತ ಮಾಡಿಕೊಂಡು ಯಾವಾಗ ಇಂಥ ಕಂಪನಿ ಬರುತ್ತೆ ಕೂಡಲೇ ಅದಕ್ಕೆ ತನಿಖೆ ಮಾಡುವಂಥದ್ದು, RBIಗೆ ತಿಳಿಸುವಂಥದ್ದು, ಈ ಕೆಲಸವನ್ನು ನಾವು ಮಾಡಬೇಕು. ಮೊದಲು ಗ್ರಾಹಕ ಕೂಡ ಇಷ್ಟು ಪೆಟ್ಟುದಿಂದಾನೆ ಇನ್ನಾದರೂ
ಆ ಕಂಪನಿ ಹೇಗಿದೆ, ಎಸ್ ಹೂಡಿಕೆ ಮಾಡಲು 10 ಬಾರಿ ಯೋಚನೆ ಮಾಡಬೇಕು, 10 ಜನರ ಹತ್ರ ವಿವೇಚನೆ ಮಾಡಬೇಕು. ಆ ಕಂಪನಿ ಹೇಗೆ, ಒಂದು ವೇಳೆ ಕಂಪನಿ ಮುಳುಗಿದ್ರೆ ಹೇಗೆ. ಎಸ್ ಈಗ ಅಲ್ಲಿದ್ದು ಕಂಪನಿ ಇಲ್ಲಿಗೆ ಬಂದಾಗ ನಾನು ಒಬ್ಬ ಗ್ರಾಹಕ 10,000 ಮಾತ್ರ ಹೂಡಿಕೆ ಮಾಡಿರ್ತಾನೆ, ಅವನು ಕೋಟಿಗೆ ಹೋರಾಟ ಮಾಡಲಿಕ್ಕೆ ಹೈದರಾಬಾದಿಗೆ ಹೋಗ್ಬೇಕಾದ್ರೆ ಈ 10,000 ಎಲ್ಲ ಖಾಲಿಯಾಗಿ ಹೋಗ್ತಾನೆ. ಅದಕ್ಕಾಗಿ ಇವನು ಎಲ್ಲ ಗ್ರಾಹಕರಿಗೆ ನಾನು ಹೇಳುವುದೇನೆಂದರೆ, ಮೊದಲು ಅದನ್ನು ಪರಾಮರಿಸಿ, ಜಾಸ್ತಿ ಬಡ್ಡಿ ಸಿಗುತ್ತೆ ಅಂತ ಅದರ ಹಿಂದೆ ಹೋಗಬೇಡಿ. ಮೊದಲು ಅದರ ಭದ್ರತೆ ಏನು, ಸೆಕ್ಯೂರಿಟಿ ಏನು, ಆ ಕಂಪನಿ ಹೇಗೆ, ಆ ಕಂಪನಿಯಲ್ಲಿ ಯಾರಿದ್ದಾರೆ, ಯಾರೆಲ್ಲ ಡೈರೆಕ್ಟರ್ಗಳಿದ್ದಾರೆ, ಈ ರಾಜ್ಯದಲ್ಲಿ ಇದ್ದಾರಾ, ಈ ಜಿಲ್ಲೆಯಲ್ಲಿ ಸಂಬಂಧಪಟ್ಟ ಇದ್ದಾರಾ, ಅದನ್ನು ನೋಡಿಕೊಂಡು ಅವರು ಮುಂದುವರಿಯಬೇಕು, ಅವರು ಡೆಪಾಸಿಟ್ ಅನ್ನು ಮಾಡಬೇಕು. ಇಲ್ಲದ್ರೆ ಅಂತ ಕಂಪನಿಗಳ ಹತ್ರ ಮಾಡಬಾರ್ದು ಅಂತ ನನ್ನ ಕಳಕಳಿ. ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ವೀಕ್ಷಕರು ಈಗಾಗಲೇ ಗಮನಿಸಬಹುದು, ಒಂದಷ್ಟು ಅಗ್ರಿಗೋಲ್ಡಿನ ಹಣಗಳು ಕೂಡ ಮತ್ತೆ ಮರುಪಾವತಿ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಎಷ್ಟು ಸಮಯಗಳು ಬೇಕಾಗತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಬರ್ತಾ ಇದೆ, ಚುನಾವಣೆಯ ಆದ ನಂತರ ಎಲ್ಲಾದ್ರೂ ಇದಕ್ಕೆ ಒಂದು ಪ್ರಕ್ರಿಯೆಗೆ ಒಂದು ಚಾಲನೆ ಮತ್ತಷ್ಟು ವೇಗವಾಗಿ ಸಿಗಬಹುದಾ, ಅಥವಾ ಇದಕ್ಕೆ ಆಶ್ವಾಸನೆ ನೀಡಿದಂತವರು ಯಾರು, ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನಾದ್ರೂ ಇದಕ್ಕೆ ಒಂದು ಅನುಮತಿ ಅಥವಾ ಇದಕ್ಕೆ ಪ್ರೋತ್ಸಾಹ, ಅದಕ್ಕೆ ತನಿಖೆಗೆ ಚುರುಕುಗೊಳ್ಳುವಂತ ವ್ಯವಸ್ಥೆಗಳು ಆಗತ್ತಾ ಅನ್ನುವಂಥರ ಬಗ್ಗೆ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ಅಗ್ರಿಗೋಲ್ಡ್ ತ್ರಿಶಂಕು ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನಾನು ಚರ್ಚೆ ಮಾಡಿದೆ. ಈಗಾಗಲೇ ಅಗ್ರಿಗೋಲ್ಡ್ ಅನ್ನುವಂಥದ್ದು ಮತ್ತೊಮ್ಮೆ ಆ ಮರುಪಾವತಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಮತ್ತೆ ಅಂತ ಲಕ್ಷಣಗಳು ಇದೆಯಾ ಅನ್ನುವಂಥದ್ದು ನಾವು ಈಗ ಚರ್ಚೆ ಮಾಡ್ತಾ ಇದ್ವಿ. ಇದರ ಹಿಂದಿನ ಒಂದು ನಿರ್ಣಯಗಳು ಮುಂದಿನ ದಿನಗಳಲ್ಲಿ ಮರುಪಾವತಿ ಆಗ್ತದೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕಂಡ್ರು. ಒಂದು ಕಡೆ ಹೈಕೋರ್ಟ್ ಆದೇಶ ಮಾಡಿದ್ರು, ರಾಜ್ಯ ಸರ್ಕಾರದ ಕೂಡ ಅಷ್ಟೇ ಒಂದು ಕಾರ್ಯಗತ ಕೂಡ ಆಗ್ಬೇಕಾಗಿದೆ, ಚುರುಕುಗೊಳ್ಬೇಕಾಗಿದೆ. ಅದರ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಗ್ರಾಹಕರು ಕೂಡ ಇದರಲ್ಲಿ ಹೂಡಿಕೆ ಮಾಡಿರುವಂಥದ್ದು ಕಾಣಬಹುದು. ಇದೆಲ್ಲ ವಿಚಾರಗಳನ್ನು ನೋಡಿದ್ರೆ ಒಂದ್ ಕಡೆಯಲ್ಲಿ ಇದರ ಬಗ್ಗೆ ಯಾಕೆ ಸೈಲೆಂಟ್ ಆಗಿ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಆಕೆ ಮೂಡಿರುವಂಥದ್ದು. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಇದರ ಬಗ್ಗೆ ಗಮನ ಹರಿಸುತ್ತಾ ಅಥವಾ ಇದರ ಬಗ್ಗೆ ತನಿಖೆಯನ್ನು ಚುರುಕುಗೊಳಿಸುತ್ತಾ, ಇದೆಲ್ಲ ವಿಚಾರಗಳ ಬಗ್ಗೆನೂ ಕೂಡ ಮಾತಾಡೋಣ. ಈಗಾಗಲೇ ಗಮನಿಸಬಹುದು, ಒಂದ್ ಕಡೆಯಲ್ಲಿ ಚುನಾವಣೆ ಬರ್ತಾ ಇದೆ. ಚುನಾವಣೆಗೆ ಎಲ್ಲ ಆಶ್ವಾಸನೆಗಳು ತಾತ್ಕಾಲಿಕವಾಗಿ ನೀಡಬಹುದು ನಿಮಗೂ ಕೂಡ. ಯಾಕಂದ್ರೆ 35 ಲಕ್ಷ ಮಂದಿ ಗ್ರಾಹಕರಿದ್ದಾರೆ. ಒಂದ್ ಕಡೆಯಲ್ಲಿ ಎಲ್ಲೋ ನಂಗೆ ಚುನಾವಣೆಯಲ್ಲಿ ಇದರಿಂದ ಎಫೆಕ್ಟ್ ಆಗತ್ತಾ, ಮುಂದಿನ ಕೈ ತಪ್ಪುತ್ತಾ, ಅಧಿಕಾರದ ಕೈ ತಪ್ಪುತ್ತಾ, ಈ ಒಂದು ಹೆದರಿಕೆಯಿಂದ ಎಲ್ಲಾದ್ರೂ ಅಸ್ತು ಅಂತ ಹೇಳ್ಬೋದು. ಆದ್ರೆ ಇದರಿಂದ ರಿಯಲ್ ಆಗಿ ಮುಂದಿನ ದಿನಗಳಲ್ಲಿ ಅಥವಾ ಚುನಾವಣೆ ಆದ ನಂತರ ಆಗಿರ್ಬೋದು, ಇದನ್ನು ಕಂಟಿನ್ಯೂ ಮಾಡುವಂಥದ್ದು ಯಾರು, ಹೋರಾಟ ಮತ್ತೊಮ್ಮೆ ಮಾಡುವಂತ ಪರಿಸ್ಥಿತಿ ಎದುರಾಗಬಹುದಾ? ಇದರಲ್ಲಿ ಈ ಪರಿಸ್ಥಿತಿ ನೋಡುವಾಗ, ಯಾಕಂದ್ರೆ ಮಾನ್ಯ ಹೈದರಾಬಾದ್ ಹೈಕೋರ್ಟ್ ತುಂಬಾ ಆಳವಾಗಿ ಯೋಚನೆ ಮಾಡಿಕೊಂಡು ಈ ಏಲಂ ಪ್ರಕ್ರಿಯೆಯನ್ನು ಆರ್ಡರ್ ಮಾಡಿದೆ. ಹಾಗಾಗಿ ಸಾಕಷ್ಟು ಆಸ್ತಿ ಇದೆ, ಅದನ್ನು ಕ್ಲಪ್ತ ಸಮಯಕ್ಕೆ ಒಳ್ಳೆಯ ಗಿರಾಕಿಗೆ ಮಾರುವಂಥ ಪ್ರಕ್ರಿಯೆಯನ್ನು ಮಾಡಿದರೆ ಎಲ್ಲರಿಗೂ ಡೆಫಿನೆಟ್ ಆಗಿ ಹಣ ಸಿಗುತ್ತೆ. ಇದು ಚುನಾವಣೆಯ ಇದು ಏನಾದರೂ ಅದು ಇಫೆಕ್ಟ್ ಆಗುವುದಿಲ್ಲ. ಒಂದೇ ಅಧಿಕಾರಿಗಳು ಮತ್ತು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಸ್ವಲ್ಪ ಚುರುಕಾದರೆ ಈ ಪ್ರಕ್ರಿಯೆ ಜಾಸ್ತಿ ಬೇಗ ಆಗುತ್ತೆ ಅಂತ. ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ನೀವು ಗಮನಿಸಬಹುದು, 100 ರೂಪಾಯಿ ಕೊಡ್ಲಿಕ್ಕಿದ್ರೆ ಮರು ದಿವಸ ನಿಮ್ಮನ್ನು ಸ್ಟೇಷನ್ಗೆ ಕರೀತಾರೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ತನಿಖೆ ಬರ್ಬೇಕು ಅಂತ. ಆದ್ರೆ ಎಂತ ಪರಿಸ್ಥಿತಿ ಅಂದ್ರೆ 35 ಲಕ್ಷ ಮಂದಿ ಕೋಟಿ ಗಟ್ಲೆ, ಸಾವಿರ ಗಟ್ಲೆಗಿಂತಲೂ ಹೆಚ್ಚು ಗ್ರಾಹಕರು ಇರುವಂತ ವ್ಯವಸ್ಥೆಗಳಲ್ಲೂ ಬಹಳಷ್ಟು ಜನರು ಸಣ್ಣ ಪುಟ್ಟ ಹೂಡಿಕೆಗಳನ್ನು ಮಾಡಿದ್ದಾರೆ. 10,000 5,000 ಇವರು ಕೂಡ ಈ ಕೋಟಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಎನಿಸುವುದು ಅಂತವರನ್ನು ಹಿಡಿಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಮಲ್ಯನನ್ನು ಹಿಡಿಯೋದೇ ದೊಡ್ಡ ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಇವತ್ತು ಅಗ್ರಿಗೋಲ್ಡಿನಂತವರು ಯಾರು ಅನ್ನುವಂಥದ್ದು ಇನ್ನು ಅವರಿಗೆ ಕೆಲವರಿಗೆ ಗೊತ್ತಿಲ್ಲ, ಗ್ರಾಹಕರಿಗೆ. ಇಂಥ ಪರಿಸ್ಥಿತಿ ಇದೆ. ಅಂತವರಿಗೆ ಹೇಗೆ ನೀವು ಅಥವಾ ಮುಂದಿನ ದಿನಗಳಲ್ಲಾಗಿರ್ಬಹುದು, ಯಾಕಂದ್ರೆ ಇನ್ನೂ ಅತಂತ್ರ ಸ್ಥಿತಿಯಲ್ಲಿ ಗ್ರಾಹಕರಿದ್ದಾರೆ, ಅವರಿಗೆ ಮನವರಿಕೆ ಮಾಡುವಂಥದ್ದು ಅಥವಾ ಅವರನ್ನು ಸಭೆ ಕರೆಯುವಂಥದ್ದು, ಅವರಿಗೆ ಮನವರಿಕೆ ಮಾಡುವಂಥದ್ದು, ಇಂಥದ್ದು ಏನಾದರೂ ಮುಂದಿನ ಆಲೋಚನೆಗಳು ಇದೆಯಾ ನಿಮ್ಮದು? ಹೌದು, ಇವಾಗಲೇ ಮಾನ್ಯ ಹೈಕೋರ್ಟ್ ಈಗ ನಾಳೆ 12ಕ್ಕೆ ಏನು ಕೇಸ್ ಇಟ್ಟಿದೆ, ಇದರ ಬಗ್ಗೆ ಸಾಕಷ್ಟು ನಾವೀಗ ಸಭೆ ಸಮಾರಂಭಗಳನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಈಗ ಉಡುಪಿಯಲ್ಲಿ ಹೋಗಿ ಒಂದು ಸಭೆ ಕರೆದು ಎಲ್ರಿಗೂ ಗ್ರಾಹಕರಿಗೆ ಮಾಹಿತಿಯನ್ನು ನೀಡಿದ್ದೇವೆ.
ಆದ್ರೆ ಗ್ರಾಹಕರಿಗೆ ಕೊಡ್ಬೋದು, ಎಸ್, ಒಂದ್ ಕಡೆಯಲ್ಲಿ ವಿತರಕರು ಗ್ರಾಹಕರು ಕೊಡ್ಬೋದು, ಆದ್ರೆ ಒಂದ್ ಕಡೆಯಲ್ಲಿ ಅವರ ಮಾತನ್ನು ಕೇಳುವಂತ ಪರಿಸ್ಥಿತಿ ಈಗ ಇಲ್ಲ. ಎಸ್, ನೀವು ಗಮನಿಸಬಹುದು, ಯಾಕಂದ್ರೆ ಅವರ ಮೇಲೆ ವಿಶ್ವಾಸ ಕಳ್ಕೊಂಡು ಆಗಿದೆ. ಇನ್ನು ನೀವು ಏನು ಅವರ ಮುಖಾಂತರ ಕೊಟ್ಟರು ಅದು ಸುಳ್ಳು ಭರವಸೆನೆ ಅಂತ, 100ರಲ್ಲಿ 100 ಸುಳ್ಳೇ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೇರವಾಗಿ ಏನು ಹೂಡಿಕೆ ಮಾಡಿದ್ದಾರೆ ಅಂತವರ ಸಭೆ ಯಾಕೆ ಕರೀಲಿಕ್ಕೆ, ಅಂತರ ಸಭೆಯನ್ನ ಕರೆದು ಈಗ ಅವರನ್ನೇ ಹೋರಾಟಕ್ಕೆ ಮುಂಚೂಣಿಯಾಗಿ ಇಟ್ಕೊಂಡು ಮಾಡುವಂತ ಒಂದು ವ್ಯವಸ್ಥೆಯನ್ನು ಈಗ ಮಾಡ್ತಾ ಇದ್ದೇವೆ. ಎಲ್ಲರ ಡೀಟೇಲ್ಸ್ ಅನ್ನು, ಫೋನ್ ನಂಬರ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಮಾಡಿಕೊಂಡು ಮುಂದಿನ ಹೋರಾಟ ಹೇಗೆ ಅಂತ ಒಂದು ಸಭೆ ಕರೆದು ಜಿಲ್ಲಾ ಶಹ ಅಥವಾ ತಾಲೂಕು ಶಹ ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಈಗಾಗಲೇ ನೀವು ಗಮನಿಸಬಹುದು, ಇದೆಲ್ಲ ವಿಚಾರಗಳನ್ನು ನೋಡಿದ್ರೆ ಕೆಲವರು ಹೂಡಿಕೆ ಮಾಡಿದ್ದಾರೆ, ಅದಕ್ಕೆ ಸರಿಯಾದ ದಾಖಲಾತಿಗಳು ಇಲ್ಲ. ಯಾಕಂದ್ರೆ ಬ್ಲಾಕ್ ಮನಿ ಅಂತ ಆಗುತ್ತೆ. ಯಾಕಂದ್ರೆ ಹೂಡಿಕೆ ಮಾಡಿರುವಂತದ್ದು ಅವರೆಲ್ಲ ಮನೆಯಲ್ಲಿ ಸಾಮಾನಿಗೆ ಯಾವ್ದಕ್ಕೂ ಕೊಟ್ಟ ಹಣವನ್ನು ಇಟ್ಟಿರುವಂತದ್ದು, ಅದನ್ನು ಹೂಡಿಕೆ ಮಾಡಿರ್ತಾರೆ. ಅದಕ್ಕೆ ಎಲ್ಲಾದ್ರೂ ದಾಖಲಾತಿ ಕೊಡಿ, ನಿಮ್ಗೆ ಹೇಗೆ ಬಂತು ಸರ್ಕಾರದಿಂದ ಅಂತ ಎಲ್ಲ ತಂತ್ರ. ಈಗ ಗಮನಿಸಬಹುದು, ಬ್ಲಾಕ್ ಮನಿ ಅನ್ನುವಂಥದ್ದು ನಿಗ್ರಹ ಮಾಡ್ಲಿಕ್ಕೆ ಬಹಳಷ್ಟು ಸರ್ಕಾರ ಯೋಜನೆಗಳನ್ನು ತರ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಿರುವಾಗ ಇಂಥ ಅಗ್ರಿಗೋಲ್ಡ್ ಇಂದ ಬರುವಂತದ್ದು ಎಷ್ಟು ವೈಟ್ ಮನಿ ಅಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಇಲ್ಲಿ ನಮ್ದು ಅಗ್ರಿಗೋಲ್ಡ್ ಅಲ್ಲಿ ಸುಮಾರು 85% ಸಣ್ಣ ಹೂಡಿಕೆದಾರರು. 10,000, 20,000, 30,000 ಅದಕ್ಕಿಂತ ಮೇಲ್ಮೆಟ್ಟಿಲ್ಲ. ಆದ್ರಿಂದ ನಮ್ಮ ಮೆಜಾರಿಟಿ ಇದಕ್ಕೆ ಏನು ಹೆದರಿಕೆ ಇಲ್ಲ. ಯಾರು ಲಕ್ಷಗಟ್ಟಲೆ ಮಾಡಿದ್ದಾರೆ ಅವರಿಗೆ ಹೆದರಿಕೆ ಬರಬಹುದು. ಅದೇ ಅವರ ಕಾಳಜಿಗಿಂತ ನಮಗೆ ಈ ಬಹುಮತ ಸಣ್ಣ ಪುಟ್ಟ ಬಡವರ ಕಾಳಜಿಯೇ ನಮಗೆ ಮುಖ್ಯ. ಅದಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ಕೋಟಿ ಕೂಡ ಮನವರಿಕೆ ಆಗಿದೆ. ಹೌದು, ಈ ಹೋರಾಟದಲ್ಲಿ ಒಂದು ಸತ್ವ ಇದೆ, ಬಡವರಿಗೆ ನಾವು ಹೆಲ್ಪ್ ಮಾಡಬೇಕು ಎಂಬ ಕೋಟಿಗೂ ಕೂಡ ಮನವರಿಕೆ ಆಗಿದೆ. ಅದಕ್ಕಾಗಿ ಈ ಕಾನೂನಾತ್ಮಕ ತೊಡಕು ಇವರಿಗೆ ಬರುವುದಿಲ್ಲ. ಮತ್ತೆ ಮುಂದೆ ಲಕ್ಷದವರಿಗೆ ಏನ್ ಮಾಡಬೇಕಂತ ಕೆಲವರು ಆತ್ಮಹತ್ಯೆ ಅಥವಾ ಇಂಥದ್ದೆಲ್ಲ ಮಾಡಿದ್ದಾರೆ. ಅಂತವರ ಗ್ರಾಹಕರ ವಿತರಕರ ಬಗ್ಗೆ ಆಗಿರ್ಬೋದು, ಅವರ ಡೀಟೇಲ್ಸ್ ಆಗಿರ್ಬೋದು, ಯಾರಿಗೆಲ್ಲ ನೀಡಿದ್ದಾರೆ, ಯಾರಿಂದ ಪಡ್ಕೊಂಡಿದ್ದಾರೆ, ಇಂಥದನ್ನ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಿ? ಈವಾಗಲೇ ಎಲ್ಲ ಏನು ಏಜೆಂಟ್ಗಳಿದ್ದಾರೆ ಅವರಿಗೆ ಅವರವರ ಕೆಳಗಡೆ ಯಾರೆಲ್ಲ ಇದ್ರು, ಎಷ್ಟು ಗ್ರಾಹಕರಿದ್ರು, ಅವರ ಪರಿಚಯ ಇದೆ, ಗೊತ್ತಿದೆ. ಅವರೆಲ್ಲರ ಹತ್ರ ನಾವೀಗ ವಿನಂತಿ ಮಾಡಿದ್ದೇವೆ, ಯಾರ್ದೆಲ್ಲ ಆತ್ಮಹತ್ಯೆ ಆಗಿದೆ ಅಂತೆಲ್ಲ ಪರ್ಟಿಕ್ಯುಲರ್ಸ್ ಕೊಡಿ. ನಾವು ಕರ್ನಾಟಕ ಸರ್ಕಾರದ ಹತ್ರ ಮಾತಾಡಿಕೊಂಡು ಆಂಧ್ರ ಪ್ರದೇಶ ಸರ್ಕಾರ ಏನು ಮಾಡಿದೆ ಅದನ್ನು ಇಲ್ಲಿ ಮಾಡುವ ಹಾಗೆ ನಾವು ಒತ್ತಾಯವನ್ನು ಮಾಡ್ತೇವೆ ಅಂತ ಈವಾಗಲೇ ಒಂದು ರೌಂಡಿನ ಸಭೆಯನ್ನು ಮಾಡಿದ್ದೇವೆ. ಅದು ಶಿವಮೊಗ್ಗದಲ್ಲಿ ಮಾಡಿದ್ದೇವೆ, ಉಡುಪಿಯಲ್ಲಿ ಮಾಡಿದ್ದೇವೆ, ಮಂಗಳೂರಲ್ಲಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಇವಾಗಲೇ ಒಂದು ಹಂತದ ಇದು ಮಾಡಿದ್ದೇವೆ. ಮುಂದೆ ಮಂಡ್ಯ, ಬಿಜಾಪುರ ಇಲ್ಲೆಲ್ಲ ಮಾಡೋದು, ತುಮಕೂರು ಇಲ್ಲೆಲ್ಲ ಮಾಡೋದ್ರಲ್ಲಿ. ನೀವು ಎಲ್ಲಾ ಕಡೆಯಲ್ಲೂ ಈಗ ಸಭೆಗಳನ್ನು ಮಾಡಿದೀರಿ, ಗ್ರಾಹಕರನ್ನು ಭೇಟಿ ಆಗಿದ್ದೀರಿ. ಅವರ ಮಾತುಗಳು ಹೇಗಿತ್ತು? ಅವರಿಗೆ ಆಶಾವಾದಿಗಳಾಗಿದ್ದಾರೆ ಅಥವಾ ನಿರಾಶಾವಾದಿಗಳಾಗಿದ್ದಾರೆ? ಅವರ ಮಾತುಗಳು ಹೇಗಿತ್ತು ನಿಮ್ಮ ಹತ್ರ ಪ್ರಕ್ರಿಯೆ ಮಾಡುವಾಗ? ಅವರಿಗೆ ನಾವು ಹೇಳುವ ರೀತಿ ಮತ್ತು ನಾವು ಮಾಡಿದ ಇದನ್ನು ಕುಲಂಕುಷವಾಗಿ ವಿವರಿಸಿದಾಗ ಒಬ್ಬ ಮುಳುಗುವನಿಗೆ ಹುಲುಕಡ್ಡಿ ಸಿಕ್ಕಿದ್ರೆ ಏನಾಗುತ್ತೆ, ಆ ತರದ ಒಂದು ಖುಷಿ ಭಾವನೆ ಅವರಿಗೆ ಬಂದಿದೆ, ವಿಶ್ವಾಸ ಹುಟ್ಟಿದೆ. ಯಾಕೆಂದ್ರೆ ನಾವು ಹೋರಾಟ ಮಾಡಿದಿಂದಾಗಿ ಬೇರೆಲ್ಲ ಇಲ್ಲಿ ಮತ್ತೆ ಒಂದು 7 Hills ಅಂತ ಮತ್ತು ವೃಕ್ಷ ಅಂತ ಈ ಎಲ್ಲ ಕಂಪನಿಗಳು ಮುಗಿವೆ. ಅದು ಇನ್ನೂ ಕೋರ್ಟಿನಲ್ಲೇ ಇದೆ. ಸಹಾರಾ ಅದು ಕೋರ್ಟಲ್ಲೇ ಇದೆ. ನಮ್ಮ ಈ ಇದರಲ್ಲಿ ಹೋರಾಟದಲ್ಲಿ ನಾವು ಜೂನಲ್ಲಿ ನಾವು ಕೇಸ್ ಹಾಕಿದ್ದೇವೆ. ಸೆಪ್ಟೆಂಬರಲ್ಲಿ ಇಮಿಡಿಯೇಟ್ ಆಗಿ ಮಾನ್ಯ ಹೈಕೋರ್ಟು ಆಸ್ತಿಯನ್ನು ಮಾರಿ ಏಲಂ ಮಾಡಿ ಅಂತ ಅತಿ ಶೀಘ್ರವಾಗಿ ಆದೇಶವನ್ನು ಕೊಟ್ಟಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಅದು ಆದ್ದರಿಂದ ಇಮಿಡಿಯೇಟ್ ಆಗಿ ನಾವು ಜಾಗೃತರಾಗಿ ಎಲ್ಲೆಲ್ಲಿ ಬೇನಾಮಿ ಆಸ್ತಿ ಉಂಟು ಅದರೆಲ್ಲ ಒಂದು ಮಾತು, ಯಾಕಂದ್ರೆ ಈಗಾಗಲೇ ಹೈದರಾಬಾದ್ ಅಲ್ಲಿ ಅಂತ ಒಂದು ನಿರ್ಣಯ ತಗೊಂಡಿದೆ, ಅದಕ್ಕೆ ಸರ್ಕಾರವು ಕೂಡ ಒತ್ತಡ ಹಾಕಿದೆ ಹೈದರಾಬಾದ್ ಅಲ್ಲಿ. ಎಸ್, ಓಕೆ, ಹೈಕೋರ್ಟ್ ಆದೇಶ ಮಾಡಿದೆ. ಅದೇ ಕರ್ನಾಟಕ ರಾಜ್ಯದಲ್ಲೇ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಆಗ್ತಿದ್ರೆ ಇದಕ್ಕೆ ನ್ಯಾಯ ಸಿಗ್ತಿತ್ತಾ? ನಿಮ್ಮ ಅನಿಸಿಕೆ ಹೇಗೆ? ಕರ್ನಾಟಕದಲ್ಲಿ ಅದೇ ಡೆಫಿನೆಟ್ ಆಗಿ ಸಿಗ್ತಾ ಇರಲಿಲ್ಲ. ಇವರ ಸೋಮಾರಿತನ, ಇವರ ಈತನ ನೋಡುವಾಗ ಕರ್ನಾಟಕದಲ್ಲಿ ಆದ್ರೆ ಡೆಫಿನೆಟ್ ಸಿಗ್ತಾ ಇರಲಿಲ್ಲ. ಮಾನ್ಯ ಹೈದರಾಬಾದ್ ಹೈಕೋರ್ಟ್ ಹೇಳಿದ ಮೇಲೆ ಇವರು ಎಚ್ಚೆತ್ತುಕೊಂಡು 2 ವರ್ಷ ತೆಗೆದುಕೊಂಡು ಈಗ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು 2 ವರ್ಷ ಮೊದಲು ಮಾಡ್ತಿದ್ರೆ ಇದು ಇನ್ನೂ ಫಾಸ್ಟಾಗಿ ಆಗ್ತಿತ್ತು. ಸೊ ಇವಾಗ ನಾವು ಸ್ವತಃ ಕೋರ್ಟಿಗೆ ಮನವರಿಕೆ ಮಾಡಿದ್ವಿ. ಒಬ್ಬರು DSP ಹೆಸರನ್ನು ಹೇಳಿ ಅವರು ಇಷ್ಟವರೆಗೆ ಸುಮ್ಮನೆ ಅವರ ಕಾರ್ಗಳಲ್ಲಿ ಓಡಾಡಿಕೊಂಡು ಅವರ ಊಟವನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡಲಿಲ್ಲ ಅಂತೇಳಿ ಗರಂ ಆಗಿ ನಾವು ಕೋರ್ಟಿಗೆ ತಿಳಿಸಿದ ಮೇಲೆ ಕೋರ್ಟು ಬಹಳ ಜೋರಾಗಿ ಒಂದು ಸಂದೇಶವನ್ನು ಕಳಿಸಿದ್ದೇನೆಂದರೆ ಇಮಿಡಿಯೇಟ್ ಅವರನ್ನು ಚೇಂಜ್ ಮಾಡಿ
ಬೇರೆಯವರನ್ನು ಹಾಕಿ, ಬೇರೆ ಎಸ್ ಪಿಯನ್ನು ಹಾಕಿ, ಮತ್ತು IGPಗೂ ಕೂಡ COD ಏನು IGP ಇದೆ ಅವರಿಗೆ ಒಂದು ವಿಶೇಷ ಇದನ್ನು ಕೊಟ್ಟು ಇದನ್ನು ಫಾಸ್ಟಾಗಿ ಮಾಡಬೇಕು. ಜನವರಿ 18ಕ್ಕೆ ಒಂದು ಕಡೆಯಲ್ಲಿ CODಗಳನ್ನು ಅಥವಾ ಅವರನ್ನು ನಿಯಂತ್ರಣ ಮಾಡಬೇಕಾದ್ರೆ ಸರ್ಕಾರದಿಂದಲೂ ಕೂಡ ಅದಕ್ಕೆ ಬೇಕಾದಂತ ಮಂತ್ರಿಗಳ ಅಥವಾ ಇನ್ಯಾರೋ ಅದರಲ್ಲಿ ಪಾರುದಾರರು ಆಗಿಯೇ ಇರಬೇಕು. ಯಾಕಂದ್ರೆ ಇಲ್ಲದ್ರೆ ಯಾಕೆ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸಿದಂತ ಒಬ್ಬ ವ್ಯಕ್ತಿ ಹೈದರಾಬಾದ್ ಇಂದ ಇಲ್ಲಿ ಎಲ್ಲಾದ್ರೂ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದ್ರೆ ಹಣದ ಆವೇಶ ಆದ್ರೆ ಇಷ್ಟರವರೆಗೆ ಅದನ್ನು ರಾಜಾರೋಷವಾಗಿ ಈ ಎರಡು ರಾಷ್ಟ್ರೀಯ ಪಕ್ಷಗಳ ವಿರೋಧಿಸ್ತಾ ಇದ್ವಿ. ಅದು ವಿರೋಧ ಬರ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ 50-50% ಅಲ್ಲಿ ಎಲ್ಲೋ ಒಂದು ಒಡಂಬಡಿಕೆ ಮಾಡಿದ ರಾಜ್ಯ ಸರ್ಕಾರ ಅನ್ನುವಂಥದ್ದು ರೀತಿಯಲ್ಲಿ ಗಮನಿಸ್ತಾ ಇದೆಯಲ್ಲ. ಸಂಶಯ ಬರ್ತಾ ಇದೆ. ಆದರೆ ನಮ್ಮ ಹೋರಾಟದಿಂದಾಗಿ ಅವರಿಗೆ ಆ ಧೈರ್ಯ ಇಲ್ಲ. ಈಗ ನಮ್ಮ ಹೋರಾಟ ಅಷ್ಟು ಕಾವು ಈಗ ಜಾಸ್ತಿ ಆಗೋದ್ರಿಂದ ಈ ತರ ಈಗ ಮಾಡ್ಲಿಕ್ಕೆ ಅವರಿಗೆ ಸ್ವಲ್ಪ ಸಾಧ್ಯತೆ ಕಡಿಮೆ ಆಗಿದೆ. ಹಾಗೆ ಹೈದರಾಬಾದ್ ಹೈಕೋರ್ಟ್ ಭಾರಿ ಪ್ರಬಲವಾಗಿ ಇದನ್ನು ಜಜ್ಮೆಂಟ್ ಅನ್ನು ಕೊಡ್ತಾ ಇದೆ. ಪ್ರತಿ ವಾರ ಹಿಯರಿಂಗ್ ಆಗ್ತದೆ ಅಂತೇಳಿ ಹಿಯರಿಂಗ್ ಮಾಡಬೇಕು ಅಂತ ಆರ್ಡರ್ ಮಾಡಿದೆ. ಇವರು 3 ತಿಂಗಳು ಮತ್ತೆ ಕೇಳಿದ್ರು ನಮಗೆ ಲಿಸ್ಟ್ ಕೊಡಲಿಕ್ಕೆ, ಇದು ಟೈಮ್ ಬೇಕು ಅಂತೇಳಿ. ಇಲ್ಲ, ಸಮಯಾವಕಾಶ ಇಲ್ಲ, ಜನವರಿ 18ಕ್ಕೆ ನೀವೆಲ್ಲ ಲಿಸ್ಟ್ ಇಟ್ಕೊಂಡು ಬರಬೇಕು. ನಿಮ್ಗೆ ಯಾಕೆ ಆಗುದಿಲ್ಲ ಅಂತ ನನಗೆ ಆ ದಿವಸ ಹೇಳಬೇಕು ಅಂತ ಬಲವಾದ ಇದನ್ನು ಆದೇಶವನ್ನು ಕೊಟ್ಟಿದ್ದಾರೆ. ವೀರರಾಜನ್ ಅವರೇ, ಕೊನೆಯದಾಗಿ ಏನು ಹೇಳಲಿಕ್ಕೆ ಗ್ರಾಹಕರಿಗೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾವು ಗ್ರಾಹಕರಿಗೆ ಏನು ಹೇಳ್ತೇವೆ ಅಂತ ಹೇಳಿದರೆ, ಖಂಡಿತ ಎಲ್ಲರ ಹಣ ಕೂಡ ಅವರವರ ಕೈಯಲ್ಲಿ ಸೇರ್ತದೆ. ಅದು ಕೂಡ ಯಾವ ಸಂಘಟನೆಯೂ ಕೊಡುವುದಿಲ್ಲ, ಯಾವ ಸೀನಿಯರ್ ಕೊಡುವುದಿಲ್ಲ. ಕೋರ್ಟಿನ ಮುಖಾಂತರ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಡಲಿಕ್ಕೆ ನಮ್ಮ ಆದಷ್ಟು ಹೃದಯಪೂರ್ವಕವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳೋದು. ನಾವು ತೋರ್ಪಡಿಗೆ ಕೆಲಸ ಮಾಡಿಲ್ಲ. ಈ 3-4 ವರ್ಷದಿಂದ ನಾವು ಹೋರಾಟದ ಮುಖಾಂತರ ಈ ಜಯಶಾಲಿಯಾಗಿದ್ದೇವೆ. ಬೇರೆ ಯಾವ ಕೇಸ್ ಕೂಡ ಇಷ್ಟು ಫಾಸ್ಟಾಗಿ ಬಂದಿಲ್ಲ. ಜನರಿಗೆ ಹಾಗೆ ಇರ್ಬೋದು 3 ವರ್ಷ ಲೇಟ್ ಆಯ್ತು ಅಂತೇಳಿ. ನೋಡಿ, ಕೋರ್ಟ್ ಅಂತ ಹೇಳುವುದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಕೋರ್ಟ್ ನಾವೇನು ಜಡ್ಜುಗಳಲ್ಲ. ಕೋರ್ಟ್ದ ತೀರ್ಮಾನ, ಕೋರ್ಟನ್ನು ನಾವು ಯಾವಾಗ ಫಾಲೋಅಪ್ ಮಾಡ್ತೇವ ಆವಾಗ ಆದಷ್ಟು ಬೇಗ ಆಗ್ತೇವೆ. ನಾವು ಕೂಡ ಮನೆಯಲ್ಲಿ ಕೂತಿರೋ ಕೆಲಸ ಕೂಡ ಹಿಂದೆ ಹೋಗುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗೆ ನಾವು ಯಾವಾಗಲೂ ಏಜೆಂಟ್ರ ಹತ್ರ ನೀವು ನಮ್ಮ ಜೊತೆ ಬನ್ನಿ ಅಂತ ಬೇಡ್ತಾ ಇದ್ದೇವೆ. ಅದಕ್ಕೋಸ್ಕರ ಖಂಡಿತ ಎಲ್ಲರ ಹಣವು ಅವರವರ ಅಕೌಂಟಿಗೆ ಬೀಳುದಂತದ್ದು ಖಂಡಿತ, ಅದರಲ್ಲಿ ಸಂಶಯವೇ ಬೇಡ. ನಾವು ಇವಾಗಲೇ ಏನು ಮಾಡಿದ್ದೇವೆ ಅಂದರೆ, ಕೋರ್ಟ್ ಈವಾಗಲೇ ಸುಭಾಷ್ ಚಂದ್ರ ಫೌಂಡೇಶನ್ 10 ಕೋಟಿಯನ್ನು ಅಲ್ಲಿ ಡೆಪಾಸಿಟ್ ಇದ್ದಿದೆ. ಅವರಿಗೇನು ಆಸ್ತಿ ಬರಲಿಲ್ಲ, ಆದರೂ ನಮಗೆ ಧೈರ್ಯ ವಿಶ್ವಾಸ ತುಂಬಲು 10 ಕೋಟಿಯನ್ನು ಡೆಪಾಸಿಟ್ ಇದೆ. ಕೊಟ್ಟ ಆ 10 ಕೋಟಿ ಡಿಪಾಸಿಟ್ ಮೇಲೂ ಈ ಮ್ಯಾನೇಜ್ಮೆಂಟು ಆನಾಕಾನಿ ಮಾಡಿಕೊಂಡು ಲೇಟ್ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಅಫಿಡವಿಟ್ ಕೋರ್ಟಿಗೆ ಹಾಕಿದ್ದೇವೇನೆಂದರೆ, ಮಾನ್ಯ ಹೈಕೋರ್ಟು ಇನ್ನೊಮ್ಮೆ 1,000 ಕೋಟಿ ಆದರೂ ಸುಭಾಷ್ ಚಂದ್ರ ಫೌಂಡೇಶನ್ ಅಲ್ಲಿ ಡೆಪಾಸಿಟ್ ಇಡಲಿ, ಆಗ ನಮ್ಮ ಗ್ರಾಹಕರಿಗೆ ಒಂದು ವಿಶ್ವಾಸ ಬರ್ತದೆ ಇದು ಆಗುತ್ತೆ ಅಂತೇಳಿ. ಅದನ್ನು ಬರೆದು ಕೊಟ್ಟಿದ್ದೇವೆ. ಮತ್ತು ಸುಭಾಷ್ ಚಂದ್ರ ಫೌಂಡೇಶನ್ನ ಈ ಕಾರ್ಯಕ್ಕೆ ನಮ್ಮ ಸಹಮತವನ್ನು ಅಫಿಡವಿಟ್ ಮೂಲಕ ತಿಳಿಸಿದ್ದೇವೆ. ಅದರಿಂದ ಅವರಿಗೆ ಖುಷಿಯಾಗಿದೆ. ಅವರು ಆ್ಯಕ್ಚುಲಿ BJPಯ ಅವರು ಉತ್ತರ ಪ್ರದೇಶದ MP ಆಗಿದ್ದಾರೆ. ಅವ್ರದ್ದು ಒಂದು ಈ ಸಾರ್ವಜನಿಕ ಸಂಸ್ಥೆ, ಅದು ನಾನ್ ಪ್ರಾಫಿಟೇಬಲ್ ಒಂದು ಇನ್ಸ್ಟಿಟ್ಯೂಷನ್. ಸೊ ನಾವು ಇವಾಗ ಇಲ್ಲಿಯ ಲೋಕಲ್ ಮಾನ್ಯ ನಳಿನ್ ಕುಮಾರನ್ನು ಭೇಟಿಯಾಗಿ ಇವಾಗಲೇ ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರ ಹತ್ರ ಹೋಗಿ ನಮಗೆ ಅಪಾಯಿಂಟ್ಮೆಂಟ್ ಮಾಡಿಸಿಕೊಂಡು ಅವರನ್ನು ಈ ರೀತಿಯಲ್ಲಿ 32 ಲಕ್ಷ ಮಂದಿ ಒಂದು ವಿತ್ತ ವಿಧದ ಪರಿಸ್ಥಿತಿ ಇದೆ, ದಯವಿಟ್ಟು ನೀವು ಈ ಪ್ರಕ್ರಿಯೆಯನ್ನು ಆದಷ್ಟು ವೇಗವನ್ನು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಲಿಕ್ಕೆ ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ ಹೇಳಿದ್ದೇವೆ. ಇವಾಗಲೇ ಮಾನ್ಯ ಮೋದಿ ಅವರಿಗೆ ನಾವು ಒಂದು ಸಲ ಹೋಗಿ ಮನವಿಯನ್ನು ಅರ್ಪಿಸಿದ್ದೇವೆ. ಮತ್ತೆ ನಮ್ಮ ಈ MP ಅವರ ಮುಖಾಂತರ ಅಲ್ಲಿಗೆ ಹೋಗಿ ಈ ಬಗ್ಗೆ ಮುಂದೆ ಇನ್ನು ಈ ಕಂಪನಿದಾಯಿತು ಹಣ ಬರುತ್ತೆ, ಆದರೆ ಈ 32 ಲಕ್ಷ ಮಂದಿದು ಇನ್ನು ಕೆಲಸದ ಬಗ್ಗೆ ಏನು ಅಂತೇಳಿ ಅದಕ್ಕೆ ಮಾನ್ಯ ಮೋದಿ ಅವರದು ಅನೇಕ ಮುದ್ರಾ ಯೋಜನೆ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ ಅದೆಲ್ಲ ಅದರ ಉಪಯೋಗವನ್ನು ನಮ್ಮ ಈ ಜನಗಳಿಗೆ 32 ಲಕ್ಷ ಮಂದಿಗೆ ಸಿಗುವಾಗ ಹೇಗೆ ಮಾಡಬೇಕು ಅಂತೇಳಿ ಹೇಳಲಿಕ್ಕೆ, ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಡಬೇಕಂತ ಕೂಡ ನಾವು ಕೇಳ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಿಕೊಂಡು ಅದರಲ್ಲಿ ಕೂಡ ನಾವು ಯಶಸ್ವಿ ಆಗ್ತಂತ ವಿಶ್ವಾಸ ನಮಗಿದೆ. ಬಹಳಷ್ಟು ವಿಚಾರಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ನಾವು ಕೂಡ ಈ ಸ್ಪಂದನ ಟಿವಿಗೆ ನಮಗೆ ಈ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದವನ್ನು ಕೊಡ್ತೇವೆ. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಈಗಾಗಲೇ ಗಮನಿಸಿದ್ರಿ, ಒಂದು ಕಡೆಯಲ್ಲಿ ಅಗ್ರಿಗೋಲ್ಡಿನ ಒಂದಷ್ಟು ಹಣಗಳು ಕೂಡ ಮತ್ತೆ ಮರುಪಾವತಿ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಗ್ರಾಹಕರು ಏನೋ ಹೂಡಿಕೆ ಮಾಡಿದಿರಿ, ಅದು ಸಣ್ಣ ಅಮೌಂಟ್ ಆಗಿರ್ಬೋದು, ನಿಮ್ಮ ಸಹಕಾರವು ಕೂಡ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆಯಲ್ಲಿ ಸಂಘಟನೆ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಒಂದು ಕಡೆಯಲ್ಲಿ ಇಂಥವರಿಗೆ ಎಲ್ಲರಿಗೂ ಕೂಡ ಬೆಂಬಲ ನೀಡಿ. ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ಹಣವನ್ನು ಎಲ್ಲೋ ಕೂಡ ಪುಕ್ಕಟೆಯಾಗಿ ಯಾರಿಗೂ ಬಿಟ್ಟುಕೊಡುವಂಥದ್ದು ಸರಿಯಲ್ಲ. ನೀವು ಕೂಡ ಹೋರಾಟಗಾರರ ಒಟ್ಟಿಗೆ ಜೊತೆಗೂಡಿ ನಿಮ್ಮ ಹಣವನ್ನು ಕೂಡ ಮತ್ತೊಮ್ಮೆ ಪಡೆಯುವಂತ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.